ಮಂಗಳೂರು ಜುವೆಲ್ಸ್ ಅರ್ಪಿಸುವಂತಹ ಸುದ್ದಿ ಚಾನೆಲ್ ಸಾದರ ಪಡಿಸುವಂತಹ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಅನ್ನುವಂತಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ವೀಕ್ಷಕ ಬಾಂಧವರನ್ನ ಅತ್ಯಂತ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಜಯರಾಮ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ 31 ವರ್ಷಗಳಿಂದ ಬೆಂಗಳೂರಿನಲ್ಲಿ ಸ್ವರ್ಣೋದ್ಯಮದಲ್ಲಿ ದೊಡ್ಡ ಹೆಸರನ್ನ ಮಾಡಿರುವಂತಹ ಮಂಗಳೂರು ಜುವೆಲ್ಸ್ ಇದೀಗಾಗಲೇ ಪುತ್ತೂರಿಗೆ ಪಾದಾರ್ಪಣೆಯನ್ನ ಮಾಡಿ ತನ್ನ ನೂತನ ಶಾಖೆಯನ್ನ ಇಲ್ಲಿ ಆರಂಭಿಸಿ ಇಲ್ಲಿನ ಗ್ರಾಹಕರನ್ನ ತಲುಪುವಂತಹ ನಿಟ್ಟಿನಲ್ಲಿ ವಿನೂತನ ಯೋಜನೆಗಳನ್ನು ಹಮ್ಮಿಕೊಳ್ತಾನೆ ಇದೆ. ಅದರ ನಿಟ್ಟಿನಲ್ಲಿ ಈಗ ಸುದ್ದಿಯ ಜೊತೆಗೆ ಸಹಯೋಗದೊಂದಿಗೆ ಸಾದರ ಪಡಿಸ್ತಾ ಇರುವಂತಹ ಈ ಕಾರ್ಯಕ್ರಮ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಇದು ನೇರ ಪ್ರಸಾರ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ನಾವು ಸ್ಕ್ರೀನ್ ಮೇಲೆ ಒಂದು ಆಭರಣವನ್ನ ಮ್ಯಾಂಗ್ಳೂರ್ ಜುವೆಲರ್ಸ್ನ ಒಂದು ಆಭರಣವನ್ನ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಆ ಒಂದು ಆಭರಣದ ನಿಖರವಾದ ಬೆಲೆಯನ್ನ ನೀವು ಗೆಸ್ ಮಾಡಿ ನಮಗೆ ತಿಳಿಸಿದಲ್ಲಿ ನಿಮಗೆ ಒಂದು ಅದ್ಭುತವಾದಂತಹ ಬಹುಮಾನವನ್ನ ಮ್ಯಾಂಗ್ಳೂರ್ ಜುವೆಲರ್ಸ್ ನೀಡ್ತಾರೆ. ಅದರ ಜೊತೆಗೆ ಯಾರೆಲ್ಲ ಕರೆಯನ್ನ ಮಾಡಿರ್ತೀರೋ ನಿಮ್ಮನ್ನ ಕೂಡ ನಿರಾಶೆ ಮಾಡದೆ ಎಲ್ಲರಿಗೂ ಕರೆ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷ ಬಹುಮಾನ ಮ್ಯಾಂಗ್ಳೂರ್ ಜುವೆಲರ್ಸ್ ಕಡೆಯಿಂದ ಸಿಗ್ತಾ ಇದೆ. ಇದೀಗ ಈ ಆಭರಣಗಳ ಬಗೆಗೆ ಹಾಗೆ ಮ್ಯಾಂಗ್ಳೂರ್ ಜುವೆಲರ್ಸ್ನ ಬಗೆಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಅಲ್ಲಿನ ಮಂಗಳೂರು ಜುವೆಲ್ಸ್ನ ಎಕ್ಸಿಕ್ಯೂಟಿವ್ ಆಗಿರುವಂತಹ ದಿವ್ಯಾ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಮೇಡಮ್, ನಿಮಗೆ ಪ್ರೀತಿಯ ಸ್ವಾಗತ. ಎಸ್ ವೀಕ್ಷಕರೇ, ನೀವು ಕರೆ ಮಾಡಬೇಕಾದಂತಹ ನಮ್ಮ ಸಂಖ್ಯೆ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. 8147916465 8147916465 ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಾವು ಡಿಸ್ಪ್ಲೇಲಿ ತೋರಿಸ್ತಾ ಇರುವಂತಹ ಆಭರಣವನ್ನ ಸರಿಯಾಗಿ ಗಮನಿಸಿ ನಿಮ್ಮ ಕಣ್ಣಳತೆಯಲ್ಲೇ ಆ ಆಭರಣವನ್ನ ಗಮನಿಸಿ ಅದರ ನಿಖರವಾದ ಬೆಲೆ ಅಥವಾ ಸಮೀಪವಾದಂತಹ ಬೆಲೆ ಏನಿರಬಹುದು ಅನ್ನೋದನ್ನ ಗೆಸ್ ಮಾಡಿ ನಮಗೆ ಕರೆ ಮಾಡಿ ತಿಳಿಸಿ. ಬೇಗ ಬೇಗ ಕರೆ ಮಾಡಿ. ಯಾರು ಈ ದಿನದ ಅದೃಷ್ಟವಂತರು ಅಂತ ಖಂಡಿತವಾಗ್ಲೂ ನಮಗೂ ಗೊತ್ತಿಲ್ಲ. ಆದರೆ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕಬೇಡಿ. ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ಈ ಒಂದು ಆಭರಣದ ನಿಖರ ಬೆಲೆಯನ್ನು ತಿಳಿಸಿ. ಜೊತೆಗೆ ಮ್ಯಾಂಗ್ಳೂರ್ ಜುವೆಲ್ಸ್ ಕೂಡ ಈಗ ಇನ್ನೇನು 2-3 ಅಂದರೆ 2 ತಿಂಗಳಾಯಿತು ಅನ್ಸುತ್ತೆ ಅಲ್ವಾ ಮೇಡಮ್? ಹೌದು, ಪುತ್ತೂರಿಗೆ ಲಗ್ಗೆ ಇಟ್ಟು ತಮ್ಮ ಪುತ್ತೂರಿನ ಗ್ರಾಹಕರನ್ನ ಸೆಳೀತಾ ಇದೆ. ಮ್ಯಾಂಗ್ಳೂರ್ ಜುವೆಲರ್ಸ್ನವ್ರು ಮಾತನಾಡಿದಾಗ ಹೇಳ್ತಾರೆ, ಯಾವಾಗಲೂ ನಮಗೆ ಪುತ್ತೂರಿಗರಿಗೆ ನಾವು ಹೊಸಬ್ರಿರ್ಬೋದು, ಆದರೆ ಪುತ್ತೂರಿಗರು ನಮಗೆ ಹೊಸಬ್ರಲ್ಲ. ಇಲ್ಲಿನ ಗ್ರಾಹಕರ ಅಭಿರುಚಿಯನ್ನು ನಾವು ಚೆನ್ನಾಗಿ ಅರ್ತಿದ್ದೀವಿ. ಯಾಕಂದರೆ ಪುತ್ತೂರಿನ ಜೊತೆಗೆ ನಮಗೆ ಅಂತಹದೊಂದು ನಂಟಿದೆ ಅಂತ. ಅದಲ್ಲದೆ ಈ ಮೊದಲೇ ಅವರು ಸ್ವರ್ಣೋದ್ಯಮದಲ್ಲಿ ಗುಣಮಟ್ಟದಲ್ಲಿ ಅತ್ಯುತ್ತಮವಾದಂತಹ ಹೆಸರನ್ನ ಮಾಡಿರುವಂಥವರು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ದಿವ್ಯಾ ಅವರು ಇದ್ದಾರೆ. ಅದಕ್ಕಿಂತಲೂ ಮೊದಲು ಇವತ್ತು ನೀವು ಗೆಸ್ ಮಾಡಬೇಕಾದಂಥ ಆಭರಣ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ದಯವಿಟ್ಟು ಇದನ್ನ ಸರಿಯಾಗಿ ಗಮನಿಸಿ. ಇವತ್ತಿನ ಗೋಲ್ಡ್ ರೇಟ್ ನಿಮಗೆ ಗೊತ್ತಿದೆ, ಗ್ರಾಮಿಗೆ 14,450 ರೂಪಾಯಿ ಇದೆ. ಈ ಒಂದು ಬೆಲೆಯ ಆಧಾರದ ಮೇಲೆ ಈ ಒಂದು ಏನು ನಮ್ಮ ಸ್ಕ್ರೀನ್ ಮೇಲೆ ಈ ಆಭರಣ ಕಾಣಿಸ್ತಾ ಇದೆಯಲ್ಲ ಅದರ ಬೆಲೆಯನ್ನ ನೀವು ನಮಗೆ ತಿಳಿಸಿದಲ್ಲಿ, ಆ ಬೆಲೆ ನಿಖರವಾಗಿದ್ದಲ್ಲಿ ಅಥವಾ ಆ ಒಂದು ಜ್ಯುವೆಲರ್ನ ಬೆಲೆಗೆ ಸಮೀಪವಾಗಿದ್ದಲ್ಲಿ ನೀವು ಒಂದು ವಿಶೇಷವಾದಂತಹ ಬಹುಮಾನವನ್ನ ಮ್ಯಾಂಗ್ಳೂರ್ ಜುವೆಲರ್ಸ್ ಕಡೆಯಿಂದ ಪಡೆದುಕೊಳ್ಳುವಂತಹ ಸುವರ್ಣಾವಕಾಶ ನಿಮಗಿದೆ. ಅಷ್ಟೇ ಅಲ್ಲದೆ ಕರೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಮ್ಯಾಂಗ್ಳೂರ್ ಜುವೆಲರ್ಸ್ ಒಂದು ವಿಶೇಷ ಬಹುಮಾನವನ್ನ ನೀಡ್ತಾ ಇದೆ. ನಿಜವಾಗಿ ಇಂಥ ಅವಕಾಶ ಬೇರೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಮ ಕರೆ ಕೂಡ ವ್ಯರ್ಥವಾಗಬಾರ್ದು. ನಮಗೆ ಕರೆ ಮಾಡಿದಂತಹ ಪ್ರತಿಯೊಬ್ಬ ಗ್ರಾಹಕರಿಗೆ ಕೂಡ ನಾವು ಗೌರವವನ್ನ ಕೊಡಬೇಕು, ಅವರನ್ನ ಗುರುತಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಮ್ಯಾಂಗ್ಳೂರ್ ಜುವೆಲರ್ಸ್ ಹಾಕಿಕೊಂಡಿದೆ. ಎಸ್ ವಿದ್ಯಾ ಅವರೇ, ಈಗ ಜ್ಯುವೆಲರ್ ಬಗ್ಗೆ ಮಾತನಾಡ್ಕೊಂಡು ಹೋಗೋಣ. ಯಾಕಂದರೆ ನಮ್ಮ ಗ್ರಾಹಕರಿಗೂ ಈ ಆಭರಣದ ಬಗ್ಗೆ ಡೀಟೇಲ್ಸ್ ಬೇಕಾಗುತ್ತೆ. ಯಾಕಂದರೆ ಅವ್ರು ಗೆಸ್ ಮಾಡಬೇಕಾದ್ರೆ ಏನಿದು ಈ ಜ್ಯುವೆಲ್ರಿ, ಈ ಆಭರಣದ ವಿಶೇಷತೆ ಏನು ಅನ್ನುವಂತಹ ಅದನ್ನು ತಿಳ್ಕೊಳ್ಳುವಂತಹ ಕುತೂಹಲ ಇರುತ್ತೆ. ಮೊದಲನೇದಾಗಿ ಮ್ಯಾಂಗ್ಳೂರ್ ಜ್ಯುವೆಲರ್ಸ್ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನಮ್ಮ ಸ್ಕ್ರೀನ್ ಮೇಲೆ ಏನು ಡಿಸ್ಪ್ಲೇ ಆಗ್ತಾ ಇದೆ ಈ ಆಭರಣ, ಇವತ್ತು ಬೆಲೆಯನ್ನು ಗೆಸ್ ಮಾಡಲಿಕ್ಕಿರುವಂಥ ಈ ಆಭರಣದ ಡೀಟೇಲ್ಸನ್ನು ಕೊಡ್ತಾ ಹೋಗಿ. ಮ್ಯಾಮ್, ಈ ಡಿಸೈನ್ ಏನಂದ್ರೆ ನಿಮಗೆ ಇದು ರಾಯಲ್ ನಕ್ಷಿ ಡಿಸೈನ್ ಅಂತ ಹೇಳ್ತಾರೆ. ಇದು ಪ್ಯೂರ್ಲಿ ಹ್ಯಾಂಡ್ ಕ್ರಾಫ್ಟೆಡ್ ಆಗಿದೆ, ಆಂಟಿಕ್ ಡಿಸೈನ್. ಸೊ ಇದು ನಿಮಗೆ ಇದರಲ್ಲಿ ನೀವು ನೋಡಬಹುದು ರಷ್ಯನ್ ಎಮರಾಲ್ಡ್ ಬೀಡ್ಸ್ ಇದೆ. ಸೊ ಮತ್ತೆ ಸ್ಟಡ್ಡೆಡ್ ವಿತ್ ಎಮರಾಲ್ಡ್ ಅಂಡ್ ರೂಬೀಸ್ ಇದೆ. ಇದರಲ್ಲಿ ನಿಮಗೆ ನೋಡಬಹುದು ಲಕ್ಷ್ಮಿ ಮೋಟಿವ್ಸ್ ಇದೆ. ಅಂದ್ರೆ ನಿಮಗೆ ಇದು ತುಂಬಾ ಲೈಟ್ ವೇಟ್ ಡಿಸೈನ್. ನೀವು ಯಾವುದೇ ಮದುವೆ ಸಮಾರಂಭಗಳಿಗೆ ಕೂಡ ನೀವು ಹಾಕೊಂಡು ಹೋಗಬಹುದು. ಯಾವುದೇ ಬ್ರಾಡ್ ಆಗಿ ಒಪ್ಪುವಂತಹ ಜ್ಯುವೆಲ್ರಿ ಅಂತ ಹೇಳ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ನಮಗೆ ಇದು ಕಾಣಬೇಕಾದ್ರೆ ತುಂಬಾ ಹೆವಿ ಜ್ಯುವೆಲ್ರಿ ತರ ಕಾಣಿಸುತ್ತೆ. ಯಾಕಂದ್ರೆ ನಮ್ಮ ಗ್ರಾಹಕರು ಕೂಡ ಅನ್ಕೋಬಹುದು ಎಷ್ಟು ಒಂದು ಅದ್ಭುತವಾದಂತಹ ಡಿಸೈನ್, ಇಷ್ಟು ಚೆನ್ನಾಗಿ ವಿನ್ಯಾಸ ಮಾಡಿರುವಂತಹ ಡಿಸೈನ್. ಅದು ಕೂಡ ನೀವು ಹೇಳ್ತಾ ಇದ್ದೀರಾ ಇದು ಹ್ಯಾಂಡ್ ಮೇಡ್ ಅಂತ. ಸೊ ನಮ್ಮ ಗ್ರಾಹಕರಿಗೆ
ಹೇಳ್ತಾ ಇದ್ದೀವಿ. ಮ್ಯಾಂಗ್ಳೂರ್ ಜ್ಯುವೆಲ್ಸಲ್ಲಿ ನೀವು ಎಷ್ಟೇ ಹೆವಿ ಡಿಸೈನ್ ಇರುವಂತಹ ಜ್ಯುವೆಲರಿಯನ್ನು ತಗೊಂಡ್ರೂ ಕೂಡ ನಿಮಗೆ ಅಂತಹ ಜ್ಯುವೆಲರಿಗಳು ಲೈಟ್ ವೆಯ್ಟಲ್ಲಿ ಸಿಗುತ್ತೆ. ಇದು ನಮಗಿರುವಂತಹ ಒಂದು ಅದ್ಭುತ ಅವಕಾಶ. ಸೊ ನೀವು ಗೆಸ್ ಮಾಡಬೇಕಾದ್ರೂ ಯೋಚನೆ ಮಾಡಿ. ಇವತ್ತಿನ ಗೋಲ್ಡ್ ರೇಟ್ ಗ್ರಾಮಿಗೆ 14,450 ರೂಪಾಯಿ ಇದೆ. ಇದನ್ನು ಮೊದಲೇ ನಾವು ಹೇಳಿದ್ದೀವಿ, ಇದು ಇಷ್ಟು ಹೆವಿಯಾಗಿ ಕಂಡ್ರೂ ಕೂಡ ಅದ್ಭುತವಾದಂತಹ ಒಂದು ಡಿಸೈನ್ ಆಗಿದ್ರೂ ಕೂಡ ಇದು ಲೈಟ್ ವೆಯ್ಟ್ ಜ್ಯುವೆಲ್ರಿ. ಸೊ ಗೆಸ್ ಮಾಡಿ ಇದರ ಬೆಲೆ ಎಷ್ಟಿರಬಹುದು ಅನ್ನೋದನ್ನು ನಮಗೆ ಕರೆ ಮಾಡಿ ಹೇಳಿ. ಮತ್ತೊಮ್ಮೆ ನೀವು ಕರೆ ಮಾಡಬೇಕಾಗಿರುವಂಥ ಈ ಸಂಖ್ಯೆಯನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. 8147916465 8147916465. ತಡ ಮಾಡಬೇಡಿ, ಬೇಗ ಬೇಗ ಕರೆ ಮಾಡಿ ನಿಮ್ಮ ಒಂದು ನಿಖರವಾದ ಬೆಲೆಯನ್ನು ನಮಗೆ ತಿಳಿಸಿ. ಮೇ ಬಿ ಕಾಲರ್ ರೆಡಿ ಇದ್ದಾರೆ ಅಂತ ಅನ್ಕೋತೀನಿ ನಾನು. ಹಲೋ ಹಲೋ ಹಲೋ, ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಹಲೋ ಹಲೋ, ಮೇ ಬಿ ಸ್ವಲ್ಪ ತಡವಾಗಿ ಕರೆ. ಹಲೋ ಮೇಡಮ್, ನಮಸ್ತೆ. ಹಲೋ, ವಾಯ್ಸ್ ಬ್ರೇಕ್ ಆಗ್ತಾ ಉಂಟು. ಬ್ರೇಕ್ ಆಗ್ತಾ ಇದೆಯಾ? ಹಲೋ 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 ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಪುತ್ತೂರಿಂದ. ಪುತ್ತೂರಿಂದ. ನಿಮ್ಮ ಹೆಸರು? ಹಾ, ನಿಮ್ಮ ಹೆಸರು? ಸುಜಾತ ಶೆಟ್ಟಿ. ಸುಜಾತ ಶೆಟ್ಟಿ, ಪುತ್ತೂರಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಈಗ ನಾವು ತೋರಿಸ್ತಾ ಇರುವಂತ ಆಭರಣವನ್ನ ನೋಡಿದ್ರಾ? ಹೌದು. ನೋಡಿದ್ರಾ? ಹಲೋ ಹಲೋ, ನೋಡಿದೆ. ಓಕೆ ಮೇಡಮ್, ನಾವು ಆವಾಗಲೇ ಹೇಳಿದ್ವಿ ನಿಮ್ಗೆ ಇದು ಹೆವಿ. ಹೇಳುದಿಲ್ಲ, ನೀವ್ ಹೇಳಿದ್ದು ಮೇಡಮ್. ಬ್ರೇಕ್ ಆಗ್ತಾ ಉಂಟು. ಹಲೋ ಮೇಡಮ್, ಕೇಳಿಸ್ತಿದ್ಯಾ? ಹಾ, ಈಗ ಕೇಳಿಸ್ತಾ ಉಂಟು, ಹೇಳಿ. ಓಕೆ ಮೇಡಮ್, ನಾವು ಆವಾಗಲೇ ಹೇಳಿದ್ವಿ ಆರಂಭದಲ್ಲೇ ನಾವು ನಿಮ್ಗೆ ಹೇಳಿದ್ವಿ, ಈ ಜ್ಯುವೆಲ್ರಿ ತುಂಬಾ ಹೆವಿ ಜ್ಯುವೆಲ್ರಿ ತರ ಕಾಣಿಸುತ್ತೆ. ಆದ್ರೆ ಮಂಗಳೂರು ಜ್ಯುವೆಲ್ಲರ್ಸ್ ನ ವಿಶೇಷ ಏನು ಅಂತಂದ್ರೆ, ಈ ತರ ಹೆವಿ ಆಗಿರುವಂತ ಜ್ಯುವೆಲ್ರಿ ಕಂಡ್ರೂ ಕೂಡ ಅದು ತುಂಬಾ ಲೈಟ್ ವೆಯ್ಟ್ ಆಗಿ ಇರುತ್ತೆ. ಓಕೆ, ನಿಮ್ಗೆ ಆಭರಣದ ಸಂಪೂರ್ಣ ನೀವು ವಿನ್ಯಾಸವನ್ನ ನೋಡಿರ್ತೀರಿ ಅಂತ ಅನ್ಕೊಳ್ತೀನಿ. ಕಾಣಿಸ್ತೀರಿ ಅಲ್ವಾ ನಮ್ಮ ಸ್ಕ್ರೀನ್ ಮೇಲೆ ನಿಮ್ಗೆ ಆಭರಣ? ನೋಡಿದೆ. ಮೇಡಮ್ ಹೇಳಿ, ಇದರ ಬೆಲೆ ಎಷ್ಟಿರಬಹುದು? 3.5 ಲಕ್ಷ. 3.5 ಲಕ್ಷ. ಓಕೆ, ಎಷ್ಟು ಬಂಗಾರ ಇರಬಹುದು ಅಂತ ಅನ್ಸುತ್ತೆ ನಿಮ್ಗೆ ಇದರಲ್ಲಿ? ಎಷ್ಟು ಗೋಲ್ಡ್ ಇರಬಹುದು ಅಂತ ಅನ್ಸುತ್ತೆ ನಿಮಗೆ? ತೂಕ ಎಷ್ಟು ಗೋಲ್ಡ್ ಇರಬಹುದು ಅಂತ? ಅದೇ ಆಭರಣದ ತೂಕ ಎಷ್ಟು ಇರಬಹುದು, ಎಷ್ಟು ಗ್ರಾಮ್ ಇರಬಹುದು, ಇದು ಎಷ್ಟು ಪವನ್ ಇರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಅದರಲ್ಲಿ ಒಂದು 32 ಗ್ರಾಮ್ ಇರಬಹುದು. 32 ಗ್ರಾಮಾ? ಓಕೆ 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 ಓಕೆ, ನೋಡೋಣ ಮ್ಯಾಮ್, ಎಷ್ಟಿದೆ ಅಂತ ನಮಗೂ ಗೊತ್ತಿಲ್ಲ, ಬೆಲೆ ಅನ್ನೋದು ನಮಗೂ ಗೊತ್ತಿಲ್ಲ. ಬಟ್ ನೀವು ಕಾರ್ಯಕ್ರಮವನ್ನು ಕೊನೆಯವರೆಗೆ ನೋಡ್ತಾ ಇರಿ. ಕೊನೆಯಲ್ಲಿ ನಾವು ಹೇಳ್ತೀವಿ ಯಾರು ಅದೃಷ್ಟವಂತರು, ಯಾರು ಇದರ ನಿಖರವಾದ ಬೆಲೆಯನ್ನು ಹೇಳಿದ್ದಾರೆ. ಕಂಟಿನ್ಯೂ ಆಗಿ ನಾವು ನೋಡ್ತಾ ಇರಿ. ಇದು ಇವತ್ತು ಮಾತ್ರ ಅಲ್ಲ, ಪ್ರತಿ ಶುಕ್ರವಾರ ಕೂಡ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಪ್ರತಿ ಬಾರಿ ಕೂಡ ಕಾಲ್ ಮಾಡಿ, ಹಾಗೆ ಕಾಲ್ ಮಾಡಿ ನಿಮ್ಮ ನಿಖರವಾದ ಬೆಲೆಯನ್ನ ಹೇಳಿ ಅಂತಂದ್ರೆ ನಿರಾಶರಾಗಬೇಡಿ. ಎಲ್ಲ ಕಾಲ್ ಮಾಡಿದ ಎಲ್ಲರಿಗೂ ಕೂಡ ವಿಶೇಷ ಬಹುಮಾನವನ್ನ ಮಂಗಳೂರು ಜ್ಯುವೆಲ್ಸ್ ಕೊಡ್ತಾ ಇದ್ದಾರೆ. ಧನ್ಯವಾದಗಳು ನೀವು ಕರೆ ಮಾಡಿದ್ದಕ್ಕಾಗಿ. ಓಕೆ ದಿವ್ಯಾ ಅವರೇ, ಈಗ ನಮ್ಮ ಗ್ರಾಹಕರು ಒಂದು ಬೆಲೆಯನ್ನು ಗೆಸ್ ಮಾಡಿದ್ರು. ಅದಕ್ಕಿಂತಲೂ ಮೊದಲು ನಾನು ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ನಮ್ಮ ಗ್ರಾಹಕರಿಗೆ ತಿಳಿಸ್ಕೊಡ್ಬೇಕು, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಈ ಮ್ಯಾಂಗ್ಳೂರ್ ಜ್ಯುವೆಲ್ಲರ್ಸ್ ಬಗ್ಗೆ ಹೇಳಿ ನಮಗೆ. ಹಾಂ ಮ್ಯಾಮ್, ಈ ಮ್ಯಾಂಗ್ಳೂರ್ ಜ್ಯುವೆಲ್ಸ್ನ ಥೀಮ್ ಏನು ಅಂತ ಅಂದರೆ, ನಮ್ದು ನಮ್ಮ ಮಾಲೀಕರಾದ ವಿಕ್ರಮಾಚಾರ್ ಸರ್ ಇದ್ದಾರಲ್ಲ, ಅವರು ಮೂಲತಃ ಮಂಗಳೂರಿನವರು. ಅಂದ್ರೆ ಅವರ ತಂದೆ ತಾಯಿ ಮಂಗಳೂರಿನವರು, ಹುಟ್ಟಿ ಬೆಳೆದಿದೆಲ್ಲ ಇಲ್ಲೇ. ಹೌದು. ಅವ್ರ ತಂದೆ ಏನಿದ್ದಾರೆ, ಅವರು ಮಂಗಳೂರಿನ ಒಂದು ಬ್ಯಾಂಕ್ ಅಲ್ಲಿ ಎಂಪ್ಲಾಯ್ ಆಗಿದ್ರು. ಅಂದ್ರೆ ಮಂಗಳೂರಿನ ಪ್ರತಿಷ್ಠಿತ ಒಂದು ಬ್ಯಾಂಕ್ ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು. ಸೊ ವಿಕ್ರಮ್ ಸರ್ ನಮ್ದು ಮಾಲೀಕರು ಏನಿದ್ದಾರೆ. ಮೇಡಮ್, ಇನ್ನೊಂದು ಕರೆ ಇದೆ, ದಯವಿಟ್ಟು ನಿಮ್ ಜೊತೆ ಮಾತು ಮುಂದುವರಿಸ್ತೀನಿ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಡಿಸ್ಪ್ಲೇ ಆಗ್ತಾ ಇರುವಂತಹ ಆಭರಣವನ್ನ ನೋಡಿರ್ತೀರಿ ನೀವು. ಸರ್, ನಿಮ್ಮ ಹೆಸರು? ಅಕ್ಷರ ಭಟ್. ಅಕ್ಷರ ಭಟ್? ಅಕ್ಷರ ಭಟ್, ಹೌದು. ಓಕೆ ಓಕೆ ಸರ್, ಪುತ್ತೂರಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು ಹೌದು. ಓಕೆ ಓಕೆ ಓಕೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಆಭರಣ ಕಾಣಿಸ್ತಿದ್ಯಾ ಸರ್ ನಿಮಗೆ? ಕಾಣಿಸ್ತಿದೆ. ಓಕೆ ಮೇಡಮ್, ಡೀಟೇಲ್ ಅನ್ನ ಕೊಟ್ಟರು, ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಕೋತೀನಿ.
ಓಕೆ, ಆಭರಣದ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ನಮಗೆ ನೋಡ್ಬೇಕಾದ್ರೆ ತುಂಬಾ ಹೆವಿ ಜ್ಯುವೆಲ್ಲರಿ ಇರ್ಬೋದು ಇದು ಅಂತ ಅನ್ಸುತ್ತೆ. ಬಟ್ ನಾನು ಆಗ್ಲೇ ಹೇಳಿದೆ, ಮ್ಯಾಂಗ್ಳೂರ್ ಜ್ಯುವೆಲ್ಲರ್ಸ್ನ ವಿಶೇಷತೆಯೇ ಹೌದು. ಇದು ಲೈಟ್ ವೆಯ್ಟ್ ಜ್ಯುವೆಲ್ಲರಿಗಳು ನಮ್ಗೆ ಯಾವ ರೀತಿಯ ಡಿಸೈನ್ ಅಲ್ಲಿ ಬೇಕು ಅಂತಂದ್ರೂ ಮ್ಯಾಂಗ್ಳೂರ್ ಜ್ಯುವೆಲ್ಲರ್ಸ್ ಅಲ್ಲಿ ಸಿಗುತ್ತೆ ಸರ್. ಹಾಗಾಗಿ ಇವತ್ತು ಕೊಟ್ಟಿರುವಂತ ಜ್ಯುವೆಲ್ಲರಿ ಕೂಡ ನಮಗೆ ಹೆವಿಯಾಗಿ ಕಂಡ್ರು ಕೂಡ ಅವಾಗಲೇ ಅವ್ರು ಹೇಳಿದ್ರು ಇದು ಸ್ವಲ್ಪ ಲೈಟ್ ವೆಯ್ಟ್ ಜ್ಯುವೆಲ್ಲರಿನೇ ಅಂತ. ಸೊ ಗೆಸ್ ಮಾಡಿ ಸರ್, ಎಷ್ಟಿರ್ಬೋದು ಇದರ ಪ್ರೈಸ್ ಅಂತ? ನಾನು 280. ಎಷ್ಟು? 280. 280. ಎಷ್ಟು ಪವನ್ ಇರ್ಬೋದು ಸರ್ ಇದರಲ್ಲಿ? 1-2 2 ಪವನ್ ಒಳಗಡೆ ಇದೆ ಅಂತ ಅನ್ಸುತ್ತಾ ನಿಮಗೆ? ಹ್ಮ್. ಓಕೆ, ಇವತ್ತಿನ ಗೋಲ್ಡ್ ರೇಟ್ ಗೊತ್ತಲ್ಲ ಸರ್, 14,450 ರುಪೀಸ್. ಹಾಂ ಸರಿ. ಓಕೆ ಓಕೆ, ಸರಿ ಸರ್. ಗೋಲ್ಡ್ ತಗೊಳ್ತಾ ಇರ್ತೀರಾ ಹೇಗೆ? ತಗೊಳ್ತಾ ಇರ್ತಾರೆ. ಓ, ಹಾಗಾಗಿ ನಿಮ್ಗೆ ಗೊತ್ತಿರುತ್ತೆ ಒಂದು ಗೆಸ್ ಈ ಗೋಲ್ಡಲ್ಲಿ ಇಷ್ಟೇ ಇರ್ಬೋದು ಅಂತ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಸೊ ನಮ್ಮ ಸ್ಕ್ರೀನ್ ಮೇಲೆ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಡಿಸ್ಪ್ಲೇ ಆಗ್ತಾ ಇದೆ, 8147916465. ದಯವಿಟ್ಟು ಈ ಸಂಖ್ಯೆಗೆ ಕರೆ ಮಾಡಿ ನಾವು ತೋರಿಸ್ತಾ ಇರುವಂಥ ಈ ಆಭರಣದ ನಿಖರವಾದ ಬೆಲೆಯನ್ನು ಗೆಸ್ ಮಾಡಿ ನಮಗೆ ಹೇಳಿ. ಕೊನೆಯಲ್ಲಿ ನೋಡೋಣ, ಕಾರ್ಯಕ್ರಮದ ಕೊನೆಯಲ್ಲಿ ಯಾರು ಈ ದಿನದ ಅದೃಷ್ಟವಂತರು, ವಿಶೇಷವಾದ ಬಹುಮಾನವನ್ನು ಮ್ಯಾಂಗ್ಳೂರ್ ಜ್ಯುವೆಲ್ಲರ್ಸ್ ಕಡೆಯಿಂದ ಪಡ್ಕೊಳ್ಳುವಂತಹ ಅದೃಷ್ಟಶಾಲಿಗಳು ಯಾರು ಅಂತ. ಅಷ್ಟೇ ಅಲ್ಲದೆ ಕರೆ ಮಾಡಿರೋರು ಕೂಡ ನಿರಾಶರಾಗಬೇಡಿ. ನಿಮಗೆ ಕರೆ ಮಾಡಿದ ಪ್ರತಿಯೊಬ್ಬ ಗ್ರಾಹಕರಿಗೂ, ನಮ್ಮ ವೀಕ್ಷಕರಿಗೂ ವಿಶೇಷವಾದ ಬಹುಮಾನವನ್ನು ಮ್ಯಾಂಗ್ಳೂರ್ ಜ್ಯುವೆಲ್ಲರ್ಸ್ ಕಡೆಯಿಂದ ಕೊಡ್ತಾ ಇದ್ದೀವಿ ಅಂತ ಮ್ಯಾಂಗ್ಳೂರ್ ಜ್ಯುವೆಲ್ಲರ್ಸ್ ಅವರು ಹೇಳಿದ್ದಾರೆ. ಹಾಗಾಗಿ ಕರೆ ಮಾಡಿದವರಿಗೆ ಕೂಡ ನಿರಾಶರಾಗುವಂತಹ ಅಗತ್ಯ ಇಲ್ಲ. ಎಸ್, ಇನ್ನೊಬ್ರು ಗ್ರಾಹಕರು ನಮ್ಮ ವೀಕ್ಷಕರು ಕರೆ ಮಾಡ್ತಾ ಇದ್ದಾರೆ, ಯಾರು ಅಂತ ನೋಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಕೇಳಿಸ್ತಿದ್ಯಾ? ನನ್ನ ಧ್ವನಿ ನಿಮಗೆ ಕೇಳಿಸ್ತಿದ್ಯಾ? ಸುಳ್ಯದಿಂದ. ನಿಮ್ಮ ಹೆಸರು? ಹಲೋ ಮೇಡಮ್ ಮಾತಾಡಿ. ಹಲೋ ಹಲೋ ಹಲೋ, ಸುಳ್ಯದಿಂದ ಮಾತಾಡೋದು. ನಿಮ್ಮ ಹೆಸರು? ಇದು ಏನೋ ಆಗ ಒಂದು ಜ್ಯುವೆಲ್ಸ್ ತೋರಿಸಿದ್ರಲ್ಲ. ಹಾ ಹಲೋ ಮೇಡಮ್, ನಿಮ್ಮ ಹೆಸರು ಹೇಳಿ ಮೇಡಮ್. ಅದು ಒಂದು 4 ಪವನ್ ಇರ್ಬೋದು. ಓಕೆ, ನಿರ್ಮಲಾ ಸುಳ್ಯ. ಓಕೆ ಓಕೆ, ಅರೌಂಡ್ 4.5 ಲಕ್ಷದಿಂದ 5 ಲಕ್ಷ. 4.5 ಲಕ್ಷದಿಂದ 5 ಲಕ್ಷ. ಒಂದು ನಿಖರ, ಒಂದು ಪರ್ಟಿಕ್ಯುಲರ್ ಇಷ್ಟು ಅಂತ ಏನಾದ್ರೂ ಇದೆಯಾ ಅಥವಾ 4,80,000 ಭಾರಿ? 4,80,000. 4,80,000 ಮೇಡಮ್? ಹೌದು ಹೌದು. ಓಕೆ ಓಕೆ, ಎಷ್ಟಿರ್ಬೋದು ಸರ್ ಮೇಡಮ್ ಇದ್ರಲ್ಲಿ ಗೋಲ್ಡ್? 4 ಪವನ್, ನಿಯರೆಸ್ಟ್ 4 ಪವನ್. ನಿಯರೆಸ್ಟ್ 4 ಪವನ್ ಇರ್ಬೋದಾ? ನೀವು 32 ಅರೌಂಡ್ 32 ಗ್ರಾಮ್ ಇರ್ಬೋದು ಅಂತ ಹೇಳ್ತಾ ಇದ್ದೀರಾ? ಅರೌಂಡ್. ಮೇಡಮ್ ಹಲೋ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಗೆಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಕರೆ ಮಾಡೋದಕ್ಕಿಂತ ಮೊದಲು ಇನ್ನೊಂದ್ಸಲ ಡಿಸ್ಪ್ಲೇ ಆಗ್ತಾ ಇರುವಂಥ ಈ ಆಭರಣವನ್ನು ಸರಿಯಾಗಿ ಗಮನಿಸಿ. ಯಾವ ರೀತಿ ಇದು ಹ್ಯಾಂಡ್ ಮೇಡ್ ಅಂತ ಬೇರೆ ಹೇಳಿದ್ದಾರೆ, ಇದರ ಡಿಸೈನನ್ನು ಕೂಡ ನೋಡಿ ಸರಿಯಾಗಿ ಗೆಸ್ ಮಾಡಿ ಕರೆ ಮಾಡಿ. ಯಾಕಂದರೆ ಅದೃಷ್ಟವಂತರಾಗುವಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಸ್ವಲ್ಪ ಗಮನಿಸಿ ಒಂದು ಬೆಲೆಯನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿ. ಡಿಸ್ಪ್ಲೇ ಆಗ್ತಾ ಇರುವಂತಹ ನಮ್ಮ ಸಂಖ್ಯೆಗೆ ಕರೆ ಮಾಡಿ ಈ ಒಂದು ಆಭರಣದ ನಿಖರ ಬೆಲೆಯನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕರೆ ಮಾಡ್ತಾ ಇರುವಂಥ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಮೇಡಮ್ ಮ್ಯಾಂಗ್ಳೂರ್ ಜ್ಯುವೆಲ್ಲರ್ಸ್ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಕಂಟಿನ್ಯೂ ಮಾಡಿ. ಅಂದ್ರೆ ತಂದೆಯವರು ಬ್ಯಾಂಕ್ ಎಂಪ್ಲಾಯ್ ಆಗಿದ್ರು, ಅಲ್ಲಿಂದ ಅವರಿಗೆ ಮಂಗಳೂರಿನಲ್ಲಿ ಇತ್ತಲ್ವಾ ಬ್ಯಾಂಕ್, ಅಲ್ಲಿಂದ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಗ್ತದೆ. ಮೇಡಮ್ ಹಲೋ. ತಂದೆಯವರು ಬ್ಯಾಂಕ್ ಎಂಪ್ಲಾಯ್ ಆಗಿದ್ರು, ಅಲ್ಲಿಂದ ಹಲೋ ಮೇಡಮ್, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ದಯವಿಟ್ಟು. ಹಲೋ ಮೇಡಮ್. ಹಲೋ ಮೇಡಮ್, ಕರೆ. ಹಲೋ, ನಿಮ್ಮ ಕಾಲ್ ಕನೆಕ್ಟ್ ಆಗಿದೆ ಮೇಡಮ್, ದಯವಿಟ್ಟು ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಹಲೋ 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 ಮೇಡಮ್, ನೀವು ಕರೆ ಮಾಡಿದಾಗ ಮಂಗಳೂರಿಂದ ನೀಮಾ ನೀಮಾ PS ಅಂತ ಹೇಳಿ ಕರೆ ಮಂಗಳೂರಿಂದ ಮಾಡ್ತಾ ಇದ್ದೀರಾ? ಓ ಹೇಳಿ. ಹಲೋ ಹಲೋ ಹಲೋ, ಈ ಆಭರಣ ನೋಡಿದ್ರಾ ಮೇಡಮ್? ಅದರಲ್ಲಿ ಒಂದು 2.5 ಪವನ್ ಇರ್ಬೋದು ಮೇಡಮ್. 20 ಗ್ರಾಮ್ ಇರ್ಬೋದು. ಎಷ್ಟು? 20 ಗ್ರಾಮ್ ಇರ್ಬೋದು ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ಮೇಡಮ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಒಂದ್ಸಲ ಡಿಸೈನ್ ಅನ್ನ ನೋಡ್ಕೊಳ್ಳಿ. ಇವತ್ತಿನ ಬೆಲೆ ನಿಮ್ಗೆ ಗೊತ್ತಿದೆ, ಗ್ರಾಮಿಗೆ 14,450 ಹೌದು. ಹಾಗಾಗಿ ನೀವು ಬರೀ 20 ಗ್ರಾಮ್ ಇರ್ಬೋದು.
2 ಪವನ್ ಇರ್ಬೋದು ಅಂತ ಹೇಳಿ. 2.5 ಇರ್ಬೋದು ಮೇಡಮ್. 2.5ನಾ? ಹೌದು. ಬೆಲೆ ಎಷ್ಟಿರ್ಬೋದು ಮೇಡಮ್? ಓ ಬೆಲೆ ಎಷ್ಟಿರ್ಬೋದು? ಬೆಲೆ ಒಂದು 3.5 ಲಕ್ಷ ಇರ್ಬೋದು. 3.5 ಲಕ್ಷ ಇರ್ಬೋದು ಅಂತ ಹೇಳ್ತೀರಾ? ಒಂದು ಮೇಕಿಂಗ್ ಚಾರ್ಜ್ ಎಲ್ಲ ಹೇಗಿರ್ಬೋದು ಮೇಡಮ್? ಓ ಮೇಕಿಂಗ್ ಚಾರ್ಜ್ ಎಲ್ಲ ಯಾವ ತರ ಇರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಮೇಕಿಂಗ್ ಚಾರ್ಜ್ ಒಟ್ಟು ರೇಟ್ ನಾನು ಅದೇ 3.5 ಲಕ್ಷ ಇರ್ಬೋದು. ಓಕೆ, 3.5 ಲಕ್ಷ ಮೇಡಮ್. ವಿಶೇಷತೆ ಅದು ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ ಅಲ್ಲಿ ನಮಗೆ ಗ್ರಾಹಕರಿಗೆ ಚಿನ್ನವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಸರಿಯಾಗಿ ಗೆಸ್ ಮಾಡಿ ಅಂತ ಹೇಳ್ತಾ ಇರೋದು. ಓಕೆ ಮೇಡಮ್, ಹಾಗಾದ್ರೆ ನೀವು ಓಕೆ ಮೇಡಮ್, 3.5 ಪವನ್. ಫೈನಲ್ ರೇಟ್ ಎಲ್ಲ 2.5 ಪವನ್, 3.5 ಲಕ್ಷ. 3.5 ಲಕ್ಷ. ಓಕೆ ಓಕೆ ಓಕೆ, ಆಲ್ ದ ಬೆಸ್ಟ್ ಮೇಡಮ್. ಸಂಪೂರ್ಣ ಕಾರ್ಯಕ್ರಮವನ್ನು ನೋಡ್ತಾ ಇರಿ ಕಡೆವರೆಗೂ. ಅದೃಷ್ಟಶಾಲಿಗಳು ಯಾರು ಅಂತ ನಾವು ಹೇಳ್ತೀವಿ ಲಾಸ್ಟ್ ಅಲ್ಲಿ. ಆಯ್ತು ಮೇಡಮ್, ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನೀವು ಕರೆ ಮಾಡಿದ್ದಕ್ಕಾಗಿ. ಓಕೆ ಮೇಡಮ್, ಅಂದ್ರೆ ಬ್ಯಾಂಕ್ ಎಂಪ್ಲಾಯ್ ಆಗಿದ್ರಲ್ವಾ, ಅಲ್ಲಿಂದ ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಗ್ತದೆ. ಅಲ್ಲಿ ಸಹೋದ್ಯೋಗಿ ಜೊತೆ ಇರ್ತಾರಲ್ವಾ, ಅಲ್ಲಿ ಅವರ ಸಹೋದ್ಯೋಗಿಯ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿರ್ತದೆ ಅದು ಸಣ್ಣ ಒಂದು ಜುವೆಲ್ಲರ್ ಮ್ಯಾನುಫ್ಯಾಕ್ಚರ್ ಆಗಿರ್ತಾರೆ ಅವರು. ಓಕೆ, ಸೊ ಅದರಿಂದ ಅವ್ರ ತಂದೆ ಏನು ಸ್ಫೂರ್ತಿಗೊಳ್ತಾರೆ. ಓಕೆ, ಸೊ ನಮ್ದೇ ಒಂದು ಸಂಸ್ಥೆಯನ್ನ ಓಪನ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡು ಅವರು ಅಲ್ಲಿಂದ ಅವರ ಸಹೋದ್ಯೋಗಿ ಜೊತೆ ಒಂದು ಒಳ್ಳೆಯ ಒಡನಾಟವನ್ನ ಇಟ್ಕೊಂಡು ತಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನ 1995ರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಸ್ಟಾರ್ಟ್ ಮಾಡಿದ್ಮೇಲೆ ಅವರ ಅಪ್ಪ ಹೌದು, ಬ್ಯಾಂಕ್ ಎಂಪ್ಲಾಯ್ ಆಗಿದ್ದವರು ಚಿನ್ನಾಭರಣ ಉದ್ಯಮದತ್ತ ಮನಸ್ಸು ಮಾಡ್ತಾರೆ. ಅಲ್ಲಿಂದ ಏನು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇತ್ತಲ್ಲ ಸಹೋದ್ಯೋಗಿ ಅವ್ರದ್ದು, ಅಲ್ಲಿಂದ ಇನ್ಸ್ಪೈರ್ ಆಗಿ ತಮ್ಮದೇ ಆದಂತಹ ಒಂದು ಸಂಸ್ಥೆ ರೆಡಿ ಇದೆ ಮ್ಯಾಮ್, ಮಾತಾಡೋಣ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನನ್ನ ಹೆಸರು ರಫೀಕ್ ಅಂತ, ಬಜ್ಪೆಯಿಂದ. ರಫೀಕ್? ಹಾ. ಓ, ಬಜ್ಪೆಯಿಂದ ಕರೆ ಮಾಡ್ತಾ ಇದ್ದೀರಾ? ಹೌದೌದು. ಓ ಸೂಪರ್ ಸರ್. ಹೇಳಿ ಸರ್, ಚಿನ್ನಾಭರಣ ತಗೊಳ್ತಾ ಇರ್ತೀರಾ ಹೇಗೆ? 5,20,000 ಇರ್ಬೋದು. 40 ಗ್ರಾಮ್ ಅತಿಥರ ಇದೆ. 40 ಗ್ರಾಮ್? 40 ಗ್ರಾಮ್ ಇದೆ ಅಂತ ಹೇಳ್ತಾ ಇದ್ದೀರಿ? ಕನ್ಫರ್ಮ್. 40 ಗ್ರಾಮು. ಮತ್ತೆ ಎಷ್ಟು ಬೆಲೆ ಎಷ್ಟು ಹೇಳಿದ್ರಿ ಸರ್? ಬೆಲೆ ಎಷ್ಟು ಹೇಳಿದ್ರಿ? ಹಲೋ ಹಲೋ, ರೇಟ್ ಎಷ್ಟು ಹೇಳಿದ್ ನೀವು? ಹಲೋ 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 ಸರ್, ಕೇಳಿಸ್ತಿದ್ಯಾ? ಹಲೋ ಹಲೋ. ಹಾ ಹೇಳಿ. ಹಲೋ, ಅದ್ರ ಬೆಲೆ ಎಷ್ಟು ಹೇಳಿದ್ರಿ? ಬೆಲೆ 5,20,000. 5,20,000. ಹೌದು. ಓಕೆ ಓಕೆ ಓಕೆ. ತಗೊಳ್ತಾ ಇರ್ತೀರಾ ಸರ್ ಗೋಲ್ಡ್? ಹಾ, ನಾವು ಗೋಲ್ಡ್ ತೆಗಿತಾ ಇರ್ತೇವೆ. ಮಂಗಳೂರು ಜುವೆಲ್ಸ್ಗೆ ಬರುವಂತ ಪ್ಲಾನ್ ಇದೆಯಾ? ಓ ಹೇಳಲಿಕ್ಕೆ ಆಗುದಿಲ್ಲ, ಬಂದ್ರೆ ಬರ್ತದೆ. ನೂತನ ಶಾಖೆಯನ್ನು ಆರಂಭ ಮಾಡಿದ್ದಾರೆ. ಯಾರಿಗೆ ಅದೃಷ್ಟ ಉಂಟು ಅವರಿಗೆ ಬರ್ತದೆ. ಹೌದೌದು. ಅಲ್ಲ, ಗೋಲ್ಡ್ ತಗೊಳ್ಬೇಕು ಅಂತಂದ್ರೆ ಒಂದ್ಸಲ ಮಂಗಳೂರು ಜುವೆಲ್ಸ್ಗೆ ಕೂಡ ವಿಸಿಟ್ ಮಾಡಿ. ನಿಮ್ಗೆ ವಿನೂತನ ಶೈಲಿಯ ಗೋಲ್ಡ್ ಗಳಲ್ಲಿ ಸಿಗುತ್ತೆ. ಹೆವಿ ಜ್ಯುವೆಲ್ರಿ ಕೂಡ ತುಂಬಾ ಲೈಟ್ ವೈಟ್ ಆಗಿ ಸಿಗುತ್ತೆ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ ಅದೃಷ್ಟವಂತರು ಯಾರು ಅಂತ. ಓಕೆ, ಅಂದ್ರೆ ಸ್ಥಾಪನೆಗೊಳ್ತದೆ 1995ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಹೆಸರೇನ್ ಇಡ್ಬೇಕು ಅಂತ ಯೋಚನೆ ಮಾಡಿದಾಗ ಅವ್ರು ಮೂಲತಃ ಮಂಗಳೂರಿನವರಲ್ಲ, ಸೊ ಹಾಗಾಗಿ ಮಂಗಳೂರು ಜುವೆಲ್ಸ್ ಅಂತ ಒಂದು ಹೆಸರು ಇಡ್ತಾರೆ. ಯಾಕಂದ್ರೆ ನಮಗೂ ಕೂಡ ಆ ಒಂದು ಡೌಟ್ ಬರ್ತಾ ಹೋಗುತ್ತೆ. ಇವರು 30-31 ವರ್ಷದಿಂದ ಬ್ಯಾಂಗ್ಳೂರಲ್ಲಿ ಈ ಒಂದು ಮಂಗಳೂರು ಜುವೆಲ್ಸ್ ಅನ್ನುವಂತಹ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಾರೆ. ಸ್ವರ್ಣೋದ್ಯಮ ಮಳಿಗೆಯನ್ನ ಸ್ಥಾಪನೆ ಮಾಡಿರ್ತಾರೆ. ಆದ್ರೆ ಮಂಗಳೂರು ಜುವೆಲ್ಸ್ ಅನ್ನುವಂತ ಹೆಸರನ್ನ ಇಟ್ಟಿದ್ದಾರೆ. ಮಂಗಳೂರಲ್ಲಿ ನೋಡಿದ್ರೆ ನಮಗೆ ಮಂಗಳೂರು ಜುವೆಲ್ಸ್ ಕಾಣಿಸ್ತಾ ಇರ್ಲಿಲ್ಲ. ಬಟ್ ಆದ್ರೆ ಪುತ್ತೂರಿಗೆ ನೀವು ಮೊದಲ ಬಾರಿಗೆ ಬಂದಿದ್ದೀರಾ. ಮಂಗಳೂರು ಕಡೆ ಅಂತಂದ್ರೆ ಪುತ್ತೂರಿಗೆ ಬಂದಿದ್ದೀರಿ. ಸೊ ಹಾಗಾಗಿ ಅವರು ಮಂಗಳೂರು ಅವರ ನೇಟಿವ್ ಆಗಿರೋದ್ರಿಂದ ಬೆಂಗಳೂರಲ್ಲಿ ಅವರು ಏನು ಮಳಿಗೆಯನ್ನು ಆರಂಭ ಮಾಡಿದ್ರು ಕೂಡ ಮಂಗಳೂರು ಜುವೆಲ್ಸ್ ಅಂತ ಹೆಸರನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಓಕೆ ಓಕೆ ಓಕೆ. ಈ ಮಂಗಳೂರು ಜ್ಯುವೆಲ್ಲರ್ಸ್ನಲ್ಲಿ ನಮಗೆ ಅದೇ ಅವಾಗ ಹೇಳ್ದಾಗೇನೆ ತುಂಬ ಲೈಟ್ ವೆಯ್ಟ್ ಜ್ಯುವೆಲ್ರಿಗಳು ಅಂದರೆ ಈಗ ಒಂದು ಕಸ್ಟಮರಿಗೆ ಈಗ ಬೆಲೆ ಏರ್ತಾ ಇರುವಂತಹ ಹೊತ್ತಲ್ಲಿ ಒಂದು ಅಂದರೆ ಸಿಂಪಲ್ ಆಗಿರೋ ಜ್ಯುವೆಲ್ಲರಿ ಅಂದರೆ ಫಂಕ್ಷನಿಗೆಲ್ಲ ಆಗಬೇಕಾದ್ರೆ ಸ್ವಲ್ಪ ಒಂದು ಹೆವಿ ಜ್ಯುವೆಲ್ರಿ ಬೇಕಾಗತ್ತೆ. ಆದರೆ ಅದನ್ನು ತುಂಬ ರೇಟ್ ಕೊಟ್ಟು ತಗೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಿನವ್ರಿಗೆ ಇರೋದಿಲ್ಲ. ಓಕೆ, ಏನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಹಲೋ ಹಲೋ ಮೇಡಮ್, ನಮಸ್ತೆ. ಹಲೋ ಹಲೋ ಮೇಡಮ್, ನಮಸ್ತೆ. ಹೆಸರು ಹೇಳಿ, ಮಾತಾಡಿ. ಹಲೋ ಹಲೋ. ಮೇಡಮ್, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಕೇಳಿಸ್ತೇವೆ. ಮೇಡಮ್, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು? ಸುಮಲತಾ ಅಂತ, ಪಡೀಲಿಂದ. ಸುಮಲತಾ ಪಡೀಲಿಂದ ಕರೆ ಮಾಡಿದ್ದಾರೆ. ಪಡೀಲ್, ಮಂಗಳೂರು ಪಡೀಲ ಸರ್ ಮ್ಯಾಮ್? ಅಲ್ಲ, ಪುತ್ತೂರು. ಪುತ್ತೂರು ಪಡೀಲ್. ಓಕೆ, ಮಂಗಳೂರಿಂದ ಕೂಡ ತುಂಬಾ ಜನ ಕರೆ ಮಾಡ್ತಾ ಇದ್ದಾರೆ. ಸುಳ್ಯದಿಂದ ಕೂಡ ಕರೆ ಮಾಡ್ತಾ ಇದ್ದಾರೆ. ಓಕೆ, ಪುತ್ತೂರಿಂದ ಕರೆ ಮಾಡಿದ್ದಾರೆ. ಪುತ್ತೂರು ಪಡೀಲಿಂದ ಕಾರ್ಯಕ್ರಮ ನೋಡ್ತಾ ಇದ್ರ ಮೊದ್ಲಿಂದಾನು ಮೇಡಮ್? ಹೌದು. ಓಕೆ, ಹಾಗಾದ್ರೆ ಡಿಸ್ಪ್ಲೇ ಆಗ್ತಾ ಇರುವಂತ ಆಭರಣದ ಬಗ್ಗೆ ಡೀಟೇಲ್ಸ್ ನಿಮಗೆ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. 7 ಲಕ್ಷ. 7 ಲಕ್ಷ.
ಹಾ ನೀವು ಗೆಸ್ ಮಾಡುವಂತ ಬೆಲೆ 7 ಲಕ್ಷ ಇರ್ಬೋದು ಅಂತ ಅನ್ಸುತ್ತಾ? ಅದೇ ಒಂದು 43. 43 ಗ್ರಾಮ್ ಇರ್ಬೋದು ಅಂತನಾ? ಹೌದು. ಓಕೆ, 7 ಲಕ್ಷ ನೀವು ಹೇಳ್ತಾ ಇರುವಂತ ಬೆಲೆ 7 ಲಕ್ಷ. ಹಲೋ, 7 ಅಂತ ಹೇಳಿದ್ದು. 7 ಲಕ್ಷ. ಹಾ ಹೌದು ಅದ್ರ. ಓಕೆ ಓಕೆ, ಜ್ಯುವೆಲ್ರಿ ನೋಡಿದ್ರಾ ಮ್ಯಾಮ್? ಇಷ್ಟ ಆಯ್ತಾ ನಿಮಗೆ? ಹಲೋ ಹಲೋ, ಇವತ್ತು ತೋರಿಸ್ತಾ ಇರುವಂತ ಜ್ಯುವೆಲ್ರಿ ನೋಡ್ತಾ ಇದ್ದೀರಾ? ಇಷ್ಟ ಆಯ್ತಾ? ಹಾ ನೋಡ್ತಾ ಇದ್ದೇನೆ. ಓಕೆ ಮೇಡಮ್, ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಮೇಕಿಂಗ್ ಚಾರ್ಜ್ ಕೂಡ ತುಂಬಾ ಕಡಿಮೆ ಇದೆ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ. ಹೌದಾ? ಹೌದು. ಸೊ ಎಷ್ಟಿರ್ಬೋದು ಮ್ಯಾಮ್? 7 ಲಕ್ಷ. ಫೈನಲಾ? 7 ಲಕ್ಷನೇ ಇರ್ಬೋದು ಅಂತ ಅಂತೀರಾ? ಹೌದು. ಮೇಕಿಂಗ್ ಚಾರ್ಜ್ ಎಷ್ಟಿರ್ಬೋದು ಮ್ಯಾಮ್? ಹೌದು, ಇಷ್ಟ ಆಗಿದೆ. ಅಲ್ಲ, ಮೇಕಿಂಗ್ ಚಾರ್ಜ್ ಎಷ್ಟಿರ್ಬೋದು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ? ಮಂಗಳೂರು ನಾನು ಅಷ್ಟು ಹೋಗ್ಲಿಲ್ಲ. ಮೇಡಮ್ ಒಂದ್ಸಲ ವಿಸಿಟ್ ಮಾಡಿ. ಪುತ್ತೂರಲ್ಲಿ ನೋಡಿರೋದ್ರಲ್ಲಿ ನಾನು ಆ ರೀತಿ ಗೆಸ್ ಮಾಡಿ. ಓಕೆ ಓಕೆ, ಜ್ಯುವೆಲ್ರಿ ಇಷ್ಟ ಆಯ್ತಾ ನಿಮ್ಗೆ? ಏನು? ಜ್ಯುವೆಲ್ರಿ ಇಷ್ಟ ಆಯ್ತಾ? ಹೌದು, ಇಷ್ಟ ಆಗಿದೆ. ಓಕೆ ಓಕೆ, ಇನ್ನಷ್ಟು ವೆರೈಟಿ ಜ್ಯುವೆಲರಿಗಳು ನಿಮಗೆ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಸಿಗೋದಕ್ಕೆ ಸಾಧ್ಯ ಮೇಡಮ್. ಒಂದ್ಸಲ ವಿಸಿಟ್ ಮಾಡಿ ನೋಡೋಣ ಇವತ್ತಿನ ಅದೃಷ್ಟಶಾಲಿಗಳು ಯಾರು ಅಂತ. ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡ್ತಾ ಇರಿ ಮೇಡಮ್. ಕೊನೆಯಲ್ಲಿ ನಾವು ಹೇಳ್ತೀವಿ ಯಾರು ನಿಖರವಾದ ಬೆಲೆಯನ್ನ ಹೇಳಿದ್ದಾರೆ ಅಂತ. ಅವ್ರಿಗೊಂದು ವಿಶೇಷವಾದ ಬಹುಮಾನ ಸಿಗುತ್ತೆ. ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಹಲೋ, ಓಕೆ, ಕರೆ ಕಟ್ ಆಗಿದೆ. ಓಕೆ, ಕಂಟಿನ್ಯೂ ಕರೆ ಮಾಡ್ತಾನೆ ಇದ್ದಾರೆ. ಅದು ಬರೀ ಪುತ್ತೂರಿಗರು ಮಾತ್ರ ಅಲ್ಲದೆ ಮಂಗಳೂರಿಂದ, ಸುಳ್ಯದಿಂದ ಕೂಡ ಕರೆ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಕರೆ ಬರ್ತಾನೆ ಇದೆ. ಓಕೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಮೊದಲ ಸಂಚಿಕೆಗೆ. ಓಕೆ, ಹೇಳಿ ಮ್ಯಾಮ್. ಅದೇ ಅವಾಗ ಹೇಳ್ತಾ ಇದ್ರಿ ಮಂಗಳೂರು ಜ್ಯುವೆಲ್ಸ್ ಅಂತ ಹೆಸರಿಡಬೇಕು ಅಂತ ಅನ್ಕೋತಾರೆ. ಮಂಗಳೂರು ಜ್ಯುವೆಲ್ಸ್ ಅಂತ ಒಂದು ಸ್ಥಾಪನೆ ಮಾಡ್ತಾರೆ. ಓಕೆ ಓಕೆ, ಅಂದ್ರೆ ನಮ್ದು ವಿಶೇಷತೆನೇ ಇಲ್ಲಿ ಲೈಟ್ ವೇಟ್ ಜ್ಯುವೆಲ್ರಿ. ಅಂದ್ರೆ ನಮ್ಮ ಹತ್ರನೇ ಕಾರ್ಖಾನೆ ಇದೆ. ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ, ನಮ್ಮಲ್ಲೇ ತಯಾರಾಗೋದ್ರಿಂದ ಮೇಕಿಂಗ್ ಚಾರ್ಜಸ್ VA ಏನ್ ಬರ್ತದೆ, ವೇಸ್ಟೇಜ್ ಏನ್ ಬರ್ತದೆ, ಅದು ತುಂಬಾ ಕಡಿಮೆಯಲ್ಲಿ ಸಿಗ್ತದೆ. ಗ್ರಾಹಕರು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಅಂದ್ರೆ ನೀವು ತಯಾರಕರು ನೀವೇ, ವಿತರಕರು ಕೂಡ ನೀವೇ ಆಗಿರೋದ್ರಿಂದ ಗ್ರಾಹಕರಿಗೆ ಕಡಿಮೆ ಬೆಲೆಗೆ ಜ್ಯುವೆಲ್ರಿಗಳು ಸಿಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಿ. ಓಕೆ, ಅದು ಹ್ಯಾಂಡ್ ಮೇಡ್ ಡಿಸೈನ್ ಅಂತ ಕೂಡ ಹೇಳಿದ್ರಿ. ಮತ್ತೆ ಏನೇನು ವಿಶೇಷತೆಗಳಿದೆ ನಮ್ಮ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ? ಈಗ ಪುತ್ತೂರಿನ ಶಾಖೆಗೆ ಬಂದ್ರೆ ನಮ್ಮ ಪುತ್ತೂರಿಗರಿಗೆ ಅಥವಾ ನಮ್ಮ ಮಂಗಳೂರಿನ ಕಸ್ಟಮರ್ಗೆ ಏನೇನು ಸ್ಪೆಷಾಲಿಟಿಗಳು ಸಿಗೋದಕ್ಕೆ ಸಾಧ್ಯ ಅಂತ? ಸ್ಪೆಷಾಲಿಟಿ ಒಂದು ನಿಮಿಷ, ಮಂಗಳೂರಿಂದ ಮತ್ತೊಂದು ಕರೆ ಇದೆ. ಹೆಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್, ನಿಮ್ಮ ಹೆಸರು? ಶ್ರೀವಿದ್ಯಾ ಮ್ಯಾಮ್. ಶ್ರೀವಿದ್ಯಾ ಮಂಗಳೂರಿಂದ. ಓಕೆ ಓಕೆ, ಮಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ? ಕಾರ್ಯಕ್ರಮ ನೋಡ್ತಾ ಇದ್ರಾ ಸ್ಟಾರ್ಟಿಂಗ್ ಇಂದ? ನೋಡ್ತಾ ಇದ್ದೇವೆ. ಓಕೆ ಓಕೆ, ಡಿಸ್ಪ್ಲೇ ಆಗ್ತಾ ಇರುವಂತ ಜ್ಯುವೆಲ್ರಿಯನ್ನ ನೋಡಿದ್ರಾ? ಎಂತ ಮ್ಯಾಮ್? ಡಿಸ್ಪ್ಲೇ ಆಗ್ತಾ ಇರುವಂತ ಜ್ಯುವೆಲ್ರಿನ ನೋಡಿದ್ರಾ? ನೋಡ್ತಾ ಇದ್ದೇವೆ. ಓಕೆ ಓಕೆ, ಇಷ್ಟ ಆಯ್ತಾ ಜ್ಯುವೆಲ್ರಿ? ಇಷ್ಟ ಆಯ್ತು. ಓಕೆ ಓಕೆ ಮೇಡಮ್, ಗೆಸ್ ಮಾಡಿ ಎಷ್ಟಿರ್ಬೋದು ಇದ್ರಲ್ಲಿ ಚಿನ್ನ? 3,80,000 ಇರ್ಬೋದು. 3,80,000. 3,80,000. 3,80,000 ಅಂತ ಹೇಳ್ತಾ ಇದ್ದೀರಾ? ಹೌದು. ಓಕೆ, ಇವತ್ತಿನ ಗೋಲ್ಡ್ ರೇಟ್ ಗೊತ್ತಾ ಮ್ಯಾಮ್? ಗೋಲ್ಡ್ ರೇಟ್ ಇವತ್ತು ಗ್ರಾಮಿಗೆ 14,450 ರೂಪಾಯಿ, 14,450 ರೂಪಾಯಿ. ಓಕೆ, ನಿಮ್ದು ಫೈನಲ್ ರೇಟ್? ಹಲೋ ಹಲೋ ಹಲೋ. ಓಕೆ, ಫೈನಲ್ ರೇಟ್ ಹೇಳಿ ಮ್ಯಾಮ್. ಫೈನಲ್. ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಕೇಳ್ತಿದೆ ಮ್ಯಾಮ್. 3.5 ಲಕ್ಷನಾ ಫೈನಲ್ ರೇಟ್? 3.5 ಪವನ್ ಇರ್ಬೋದು. 3.5 ಪವನ್. ಗೋಲ್ಡ್ ರೇಟ್ ಎಷ್ಟು? ರೇಟ್ ಎಷ್ಟಿರುತ್ತೆ? ಗೋಲ್ಡ್ ರೇಟ್ 3,80,000. 3,80,000. ಓಕೆ 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 ಓಕೆ, ನೀವು 3,80,000 ಅಂತ ಗೆಸ್ ಮಾಡಿದ್ದೀರಾ. ಓಕೆ, ನೋಡೋಣ ಯಾರು ನಿಖರವಾದ ಬೆಲೆಯನ್ನು ಹೇಳಿರ್ತಾರೆ ಅಂತ. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಕೂಡ ಹೇಳ್ತೀವಿ ಯಾರು ಅದೃಷ್ಟವಂತರು ಅಂತ. ಹಾಗೆ ಕರೆ ಮಾಡಿದ ಯಾರು ಕೂಡ ನಿರಾಶರಾಗಬೇಡಿ, ಯಾಕಂದರೆ ಪ್ರತಿಯೊಬ್ಬರಿಗೂ ಯಾರೆಲ್ಲ ಕರೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನ ಸಿಗೋದಕ್ಕಿದೆ. ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ನೀವು ಆ ಬಹುಮಾನವನ್ನು ಪಡ್ಕೊಳ್ಬೋದು. ಹಾಗೆ ಅಲ್ಲಿರುವಂಥ ಆಭರಣಗಳನ್ನು ಕೂಡ ನೋಡ್ಕೊಂಬರ್ಬೋದು. ಎಸ್ ಮೇಡಮ್, ಕಂಟಿನ್ಯೂ ಮಾಡೋಣ. ಸಾರಿ. ಓಕೆ, ಗ್ರಾಹಕರಿಗೆ ಯಾವೆಲ್ಲ ವಿಶೇಷತೆಗಳು ಅಂದರೆ ಈಗ ಜ್ಯುವೆಲ್ರಿಯಲ್ಲಿ ಏನೇನು ಕಲೆಕ್ಷನ್ಸ್ ಇದೆ ಅಂತ ಮಂಗಳೂರು ಜ್ಯುವೆಲ್ಸಲ್ಲಿ? ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಬಂದರೆ ನಿಮಗೆ ಡೈಲಿ ವೇರ್ಗೆ ಬೇಕಾಗುವಂತಹ ಸ್ಟಡ್ಸ್,
ರಿಂಗ್ಸ್, ಪೆಂಡೆಂಟ್ಸ್, ಚೈನ್ಸ್ ಈ ತರ ಎಲ್ಲ ಸಿಗ್ತದೆ. ಮತ್ತೆ ಫಂಕ್ಷನ್ ವೇರ್ ಅಂದ್ರೆ ವೆಡ್ಡಿಂಗ್ ಕಲೆಕ್ಷನ್ಸ್, ಅದು ನಮ್ಮಲ್ಲಿ ತುಂಬಾ ವೆರೈಟೀಸ್ ಇದೆ. ಸೊ ಹಾರ ಇರ್ಬೋದು, ಲಾಂಗ್ ಹಾರ. ಈಗ ಮದುವೆ ಫಂಕ್ಷನ್ ಅಂತ ಅಂದಾಗ ಕರಿಮಣಿ ಸರದಿಂದ ಸ್ಟಾರ್ಟ್ ಆಗ್ತದೆ. ಸೊ ಲೈಟ್ ವೇಟ್ ಅಲ್ಲಿ ಕರಿಮಣಿ ಸರ ಇದೆ, ತಾಳಿ, ಅದಕ್ಕೆ ಬೇಕಾಗುವಂತಹ ಗುಂಡು, ಆ ತರ ಎಲ್ಲ ಸಿಗ್ತದೆ. ಲೈಟ್ ವೇಟ್ ನೆಕ್ಲೆಸ್, ಲೈಟ್ ವೇಟ್ ಅಲ್ಲಿ ಎಲ್ಲ ಜ್ಯುವೆಲ್ರಿಗಳು ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ 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 ಮೇಡಮ್, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಹಲೋ ಮೇಡಮ್, ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಕಮ್ಮಿ ಇದೆ ಮೇಡಮ್. ಹೇಳಿ ಹೇಳಿ ಮ್ಯಾಮ್, ಮಾತಾಡಿ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾನು ಪುತ್ತೂರಿಂದ ಮಾತಾಡ್ತಿರೋದು. ಪುತ್ತೂರಿಂದ. ಓಕೆ, ಪುತ್ತೂರಲ್ಲಿ ಬನ್ನೂರಾ? ಬನ್ನೂರು. ಓಕೆ, ನಿಮ್ಮ ಹೆಸರು ಮ್ಯಾಮ್? ಹಲೋ, ನಿಮ್ಮ ಹೆಸರು? ಹೆಸರು ಚಾರ್ವಿ. ಚಾರ್ವಿ ಚಾಂದಿನಿ CHARVI. ಚಾರ್ವಿ. ಓಕೆ ಓಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮೇಡಮ್. ಚಾರ್ವಿ. ಓಕೆ, ಬನ್ನೂರಿಂದ ಕರೆ ಮಾಡ್ತಾ ಇದ್ದೀರಿ? ಹೌದು. ಓಕೆ ಓಕೆ ಮೇಡಮ್, ನೋಡಿದ್ರಾ ಕಾರ್ಯಕ್ರಮ? ಮೊದಲಿಂದ ನೋಡ್ತಾ ಇದ್ದೀರಾ? ಆರಂಭದಿಂದ ನೋಡ್ತಾ ಇದ್ದೀರಾ ಹೇಗೆ? ನೋಡ್ತಾ ಇದ್ದೇನೆ ಮೇಡಮ್. ಓಕೆ ಓಕೆ. ಏನಂದ್ರೆ ಇಲ್ಲಿ ದಿವ್ಯಾ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಆಭರಣದ ಸಂಪೂರ್ಣ ಡೀಟೇಲ್ಸ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಡಿಸ್ಪ್ಲೇಲಿ ಒಂದು ಜ್ಯುವೆಲ್ರಿ ಕಾಣಿಸ್ತಾ ಇದೆಯಲ್ಲ ಮ್ಯಾಮ್? ಹೌದು. ಓಕೆ ಓಕೆ. ಡಿಸೈನ್ ಅನ್ನ ಕೂಡ ನೀವು ಡೀಟೇಲ್ ಆಗಿ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ. ಓಕೆ, ಗೆಸ್ ಮಾಡಿ ಮ್ಯಾಮ್, ಎಷ್ಟಿದೆ ಗೋಲ್ಡ್ ಇದರಲ್ಲಿ? ಇದೊಂದು 32 ಗ್ರಾಮ್ ಇರ್ಬೋದು. 32 ಗ್ರಾಮ್ ಇರ್ಬೋದಾ? ಇದ್ರ ಬೆಲೆ ಎಷ್ಟಿರ್ಬೋದು? 4,70,000. 4,70,000. 4,70,000. ಓಕೆ, 4,70,000 ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಬೆಲೆಯನ್ನ? ಅಂದ್ರೆ ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿಸ್ಕೊಂಡು ಹೇಳ್ತಾ ಇದ್ದೀರಾ? ವೇಸ್ಟೇಜ್ ಎಲ್ಲ ಎಂತ ಮೇಡಮ್? ಇದರ ಮೇಕಿಂಗ್ ಚಾರ್ಜ್ ಅನ್ನೆಲ್ಲ ಗೆಸ್ ಮಾಡಿ ಹೇಳ್ತಾ ಇದ್ದೀರಾ 4,70,000 ಅಂತ? ಹೌದು. ಓಕೆ 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 ಓಕೆ. ನೋಡೋಣ ಮ್ಯಾಮ್, ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರು ನಿಖರವಾದ ಬೆಲೆಯನ್ನ ಅಥವಾ ಸಮೀಪವಾದಂತಹ ಬೆಲೆಯನ್ನ ಹೇಳಿರ್ತಾರೆ ಅಂತ. ಸೊ ಅದೃಷ್ಟಶಾಲಿ ಯಾರು ಅಂತ ನೋಡೋಣ. ಸೊ ಕಂಟಿನ್ಯೂ ಕಾರ್ಯಕ್ರಮನ ಕೊನೆವರೆಗೂ ನೋಡ್ತಾ ಇರಿ ಮ್ಯಾಮ್. ಆಲ್ ದ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್, ಒಬ್ಬೊಬ್ಬರು ಒಂದೊಂದು ರೀತಿ ಗೆಸ್ ಮಾಡ್ತಾನೆ ಇದ್ದಾರೆ. ಆದರೆ ಇನ್ನೊಂದು ವಿಶೇಷ ಏನಂತಂದರೆ, ಪುತ್ತೂರಿಂದ ಕರೆ ಮಾಡಿದ್ರೆ ಅದರ ಜೊತೆಗೆ ಮಂಗಳೂರಿನವರು ಕೂಡ ತುಂಬ ಜನ ಕರೆ ಮಾಡ್ತಾ ಇದ್ದಾರೆ. ಕಂಟಿನ್ಯೂ ಕರೆಗಳು ಬರ್ತಾನೆ ಇದೆ. ಎಸ್, ಬನ್ನಿ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ, ಒಂದ್ಸಲ ಅಲ್ಲಿನ ಆಭರಣಗಳನ್ನು ವೀಕ್ಷಿಸಿ. ನಿಮಗೆ ಕಡಿಮೆ ಬೆಲೆಗೆ ಉತ್ತಮವಾದಂತಹ ವಿನ್ಯಾಸ ಇರುವಂಥ ಆಭರಣಗಳನ್ನು ನೀವು ಮಂಗಳೂರು ಜ್ಯುವೆಲ್ಸಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಎಸ್ ಮೇಡಮ್, ಕರೆಗಳು ಬರ್ತಾ ಇದೆ, ಅದರ ನಡುವಲ್ಲಿ ಮಾತಾಡ್ತಾ ಹೋಗ್ತವೆ. ಮಧ್ಯೆ ಮಾತುಗಳು ಕೂಡ ಕಟ್ಟಾಗ್ತಾ ಇದೆ. ಓಕೆ ಮೇಡಮ್, ಅದೇ ನಾನು ಈಗಲೇ ಹೇಳಿದೆ ಏನು ಅಂತಂದರೆ, ನೀವು ಹೇಳಿದಾಗ ನನಗನ್ಸುತ್ತೆ, ಯಾಕಂದರೆ ಈ ಜ್ಯುವೆಲ್ರಿಯನ್ನು ನೋಡಿದಾಗಲೂ ಅನಿಸುತ್ತೆ, ಇದನ್ನು ಹತ್ತಿರದಿಂದ ನೋಡಿದಾಗ ನಮ್ಗೆ ಇದು ತುಂಬ ಹೆವಿ ಇದೆ. ಅದನ್ನು ಅಷ್ಟು ಚೆನ್ನಾಗಿರುವಂಥ ಡಿಸೈನ್ ಕೂಡ ಎಷ್ಟು ಚೆನ್ನಾಗಿದೆ. ಮತ್ತು ಇನ್ನೊಂದು ಹೇಳಿದ್ರಿ ಆವಾಗ, ಇದು ಬ್ಯಾಕ್ ಸೈಡಿಂದ ನೋಡಿದ್ರೆ ಕೂಡ ಇನ್ ಡಿಟೇಲ್ ಆಗಿ ಕಾಣಿಸುತ್ತೆ ಇದರ ಡಿಸೈನ್ ಕೂಡ. ಮೇಲೆ ಹೇಗೆ ಡಿಸೈನ್ಸ್ ಇದೆ, ಬ್ಯಾಕ್ ಸೈಡ್ ಕೂಡ ಅದೇ ರೀತಿ ನಿಮಗೆ ಬರ್ತದೆ. ಹ್ಯಾಂಡ್ ಮೇಡ್ ಆಗಿರೋದ್ರಿಂದ, ಹ್ಯಾಂಡ್ ಮೇಡ್ ಆಗಿದ್ರೂ ಕೂಡ ನಿಮಗೆ ಮೇಕಿಂಗ್ ಚಾರ್ಜ್ ತುಂಬ ಕಡಿಮೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಸೊ ಓಕೆ, ನಮ್ಮ ಗ್ರಾಹಕರು ಆಭರಣವನ್ನು ನೋಡಿ ಬೆಲೆಯನ್ನು ಗೆಸ್ ಮಾಡಿ ಹೇಳ್ತಾ ಇದ್ದಾರೆ. ನಮಗೂ ಗೊತ್ತಿಲ್ಲ ಇದರ ನಿಖರವಾದ ಬೆಲೆ ಎಷ್ಟಿರ್ಬೋದು ಅಂತ. ಆದರೆ ಕಾರ್ಯಕ್ರಮದ ಕೊನೆಯಲ್ಲಿ ಖಂಡಿತವಾಗ್ಲೂ ನಾವು ಹೇಳ್ತೀವಿ ಇದರ ನಿಖರವಾದ ಬೆಲೆ ಎಷ್ಟು ಅಂತ. ಸೊ ಕರೆ ಮಾಡ್ತಾ ಇರಿ. ನಮ್ಮ ಸ್ಕ್ರೀನ್ ಮೇಲೆ ನೀವು ಕರೆ ಮಾಡಬೇಕಾಗಿರುವಂಥ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. 8147916465 ಈ ನಂಬರಿಗೆ ಕರೆ ಮಾಡಿ. ಇದೀಗ ಒಂದು ವಿರಾಮದ ನಂತರ ನೇರ ಪ್ರಸಾರ ಮತ್ತೆ ಮುಂದುವರಿಯುತ್ತೆ.
ಎಸ್, ಮಂಗಳೂರು ಜ್ಯುವೆಲ್ಸ್ ಅರ್ಪಿಸುವಂತಹ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೂ ಪ್ರೀತಿಯ ಸ್ವಾಗತ. ಈಗಾಗಲೇ ನಿಮಗೆ ಡಿಸ್ಪ್ಲೇಯಲ್ಲಿ ತೋರಿಸಿರುವಂತಹ ಜ್ಯುವೆಲ್ರಿ ನಮ್ಮ ಜೊತೆಗೆ ಇಲ್ಲೇ ಇದೆ. ಎಸ್, ಈ ಒಂದು ಜ್ಯುವೆಲ್ರಿಯ ಸಂಪೂರ್ಣ ಡೀಟೇಲ್ಸನ್ನು ಈಗಾಗಲೇ ಇಲ್ಲಿಯ ಮಂಗಳೂರು ಜ್ಯುವೆಲ್ಸ್ನ ಎಕ್ಸಿಕ್ಯೂಟಿವ್ ದಿವ್ಯಾ ಅವರು ಕೊಟ್ಟಿದ್ದಾರೆ. ಎಸ್, ನೀವು ನೋಡ್ತಾ ಇರುವಂತಹ ಜ್ಯುವೆಲ್ರಿಯ ಎಲ್ಲ ಒಂದು ವಿನ್ಯಾಸವನ್ನು ಸರಿಯಾಗಿ ಗಮನಿಸಿ ಗೆಸ್ ಮಾಡಿ. ಹಾಗೆ ನಾನು ಹೇಳಿದಾಗೆ ಬೇರೆ ಜ್ಯುವೆಲ್ಲರ್ಸ್ಗೆ ಕಂಪೇರ್ ಮಾಡಿದ್ರೆ ಮೇಕಿಂಗ್ ಚಾರ್ಜ್ ಕೂಡ ತುಂಬ ಕಡಿಮೆನೇ ಇದೆ. ಆದರೆ ಇದು ಆ್ಯಂಟಿಕ್ ಜ್ಯುವೆಲ್ರಿ ಜೊತೆಗೆ ಹ್ಯಾಂಡ್ ಮೇಡ್ ಡಿಸೈನ್ ಕೂಡ ಇದೆ. ಸೊ ಇನ್ನೊಂದ್ಸಲ ನಮಗೆ ದಿವ್ಯಾ ಅವರು ಇದರ ಡೀಟೇಲ್ಸನ್ನು ಕೊಡ್ತಾರೆ. ಎಸ್, ಅದಕ್ಕಿಂತ ಮೊದಲು ಈಗ ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ತೀನಿ ನಾನು. ಎಸ್, ಹಲೋ 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 ಮೇಡಮ್ ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪರ್ಲಡ್ಕದಿಂದ. ಪರ್ಲಡ್ಕದಿಂದ. ನಿಮ್ಮ ಹೆಸರು? ಶ್ರೀಲತಾ. ಶ್ರೀಲತಾ ಮೇಡಮ್, ಜ್ಯುವೆಲ್ರಿ ನೋಡಿದ್ರಾ? ನೋಡಿದೆ ಮೇಡಮ್. ಓಕೆ ಓಕೆ. ಇಂಥ ಜ್ಯುವೆಲ್ರಿನ ಪರ್ಚೇಸ್ ಮಾಡಿದ್ದೀರಾ ಈ ಮೊದಲು? ಎಂತ ಎಂತ ಮೇಡಮ್? ಈ ಥರದ ನೆಕ್ಲೆಸನ್ನು ಈ ಮೊದಲು ನೀವು ಪರ್ಚೇಸ್ ಮಾಡಿದ್ರಾ? ಪರ್ಚೇಸ್ ಮಾಡಿದ್ದೇವೆ. ಮಾಡಿದ್ದೀರಿ. ಹಾಗಾದರೆ ನಿಮ್ಗೆ ಗೊತ್ತಿರುತ್ತೆ ಒಂದು ಅಂದಾಜು ಎಷ್ಟಿರ್ಬೋದು ಇದ್ರಲ್ಲಿ ಚಿನ್ನ, ಎಷ್ಟಿರ್ಬೋದು ಇದ್ರ ಬೆಲೆ ಅಂತ. ಇವತ್ತಿನ ಬೆಲೆ ಗೊತ್ತಾ ಮೇಡಮ್ ನಿಮಗೆ? ನೀವು ಗ್ರಾಮ್ಸ್ ಅಲ್ಲಿ ಕೇಳ್ತಾ ಇದ್ದೀರಾ ಅಮೌಂಟಾ? ಬೆಲೆಯ ಒಂದು 7,60,000. 7,60,000 ಇರ್ಬೋದು ಅಂತ ಹೇಳ್ತೀರಾ? ಹೌದು. ಓಕೆ ಓಕೆ. ನೀವು ಈಗ ಏನು ನಮ್ಮ ಈ ಜ್ಯುವೆಲ್ರಿಯನ್ನು ನೋಡ್ತಾ ಇದ್ದೀರಿ, ನಾನು ಹೇಳಿದೆ ಮೇಕಿಂಗ್ ಚಾರ್ಜ್ ಎಷ್ಟಿದೆ ಅಂತ, ತುಂಬ ಕಡಿಮೆನೇ ಇದೆ ಅಂತ. ಬಟ್ ನೀವು ಈ ಥರದ ಜ್ಯುವೆಲ್ರಿ ತೊಗೊಂಡಿದ್ದೀರಿ ಅಂತ ಹೇಳಿದ್ರಿ ಮೇಡಮ್. ಎಷ್ಟು ಮೇಕಿಂಗ್ ಚಾರ್ಜ್ ಎಲ್ಲ ಕೊಟ್ಟಿರ್ತೀರಾ ನೀವು ಮೊದಲು? ಮೇಕಿಂಗ್ ಚಾರ್ಜ್ ಎಷ್ಟು ಕೊಡ್ತಿರ್ತೇವೆ ಅಂತವ? ಹೌದು ಹೌದು. ಬೇರೆ ಜ್ಯುವೆಲ್ರಿಯಲ್ಲಿ ನೀವು ಜ್ಯುವೆಲ್ಸ್ ಅಲ್ಲಿ ತಗೊಂಡಿರ್ತೀರಲ್ವಾ? ಅದು ನೆನಪಿಲ್ಲ ಅಲ್ಲ, ನಾವು GL ಇಂದ ತೆಗಿಯೋದು. ಓಕೆ ಓಕೆ. GL ನ ಗ್ರಾಹಕರು ನೀವು? ಹೌದು. ಓಕೆ ಓಕೆ ಓಕೆ. ಒಂದು ಅಂದಾಜು ಎಷ್ಟಿರುತ್ತೆ ಮೇಡಮ್ ಮೇಕಿಂಗ್ ಚಾರ್ಜ್? ಅದು ಗೊತ್ತಿಲ್ಲ ಅಲ್ಲ, ಅದೆಲ್ಲ ನನ್ನ ಹಸ್ಬೆಂಡ್ ನೋಡುದು, ಅದೆಲ್ಲ ಲೆಕ್ಕಾಚಾರ ಎಲ್ಲ. ಯಾಕಂದ್ರೆ ನಮ್ಗೆ ಯಾವಾಗ್ಲೂ ಆಭರಣಗಳನ್ನ ತಗೊಳ್ಳುವಾಗ ಏನು ಆಭರಣ ತಗೊಳ್ತೀವೋ ಅದಕ್ಕಿಂತ ಜಾಸ್ತಿ ತುಂಬಾ ಬೇಜಾರು ಅನ್ಸೋದು ನಮಗೆ ಮೇಕಿಂಗ್ ಚಾರ್ಜ್ ಕೊಡ್ಬೇಕಾದ್ರೆ. ಸೊ ಹಾಗಾಗಿ ನಮ್ಗೆ ಮೇಕಿಂಗ್ ಚಾರ್ಜ್ ತುಂಬಾ ಕಡಿಮೆಗೆ ಸಿಕ್ಕಿದ್ರೆ ನಮಗೂ ಒಂಥರ ಖುಷಿ ಆಗತ್ತೆ. ಯಾಕಂದ್ರೆ ಜ್ಯುವೆಲ್ರಿ ಏನ್ ತಗೊಂಡಿರ್ತೀವೋ ಅದಕ್ಕಿಂತ ಏನ್ ಮ್ಯಾಮ್ ಇಲ್ಲಿ ಎಷ್ಟು ಪರ್ಸೆಂಟ್? ಇಲ್ಲಿ ತುಂಬಾ ಕಡಿಮೆನೇ ಇದೆ. ಯಾಕಂದ್ರೆ ನೀವು ಒಂದ್ಸಲ ಮ್ಯಾಂಗ್ಳೂರ್ ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಮೇಡಮ್, ನೀವೇ ಶಾಕ್ ಆಗ್ತೀರಾ. ಖಂಡಿತವಾಗ್ಲೂ ಇಷ್ಟು ಕಡಿಮೆ ಮೇಕಿಂಗ್ ಚಾರ್ಜ್ ಅಲ್ಲಿ ಕೊಡ್ತಾ ಇದಾರಂತ. ಯಾಕಂದ್ರೆ ಅವರೇ ತಯಾರಕರು ಕೂಡ ಹೌದು, ಅವರೇ ವಿತರಕರು ಕೂಡ ಹೌದು. ಗ್ರಾಹಕರಿಂದ ಗ್ರಾಹಕರಿಗೋಸ್ಕರ ಮಾಡ್ತಾ ಇರುವಂತಹ ಒಂದು ಧ್ಯೇಯವನ್ನ ಇಟ್ಕೊಂಡು ನಡೆಸ್ತಾ ಇರುವಂತಹ ಸಂಸ್ಥೆ ಇದು ಮ್ಯಾಂಗ್ಳೂರ್ ಜ್ಯುವೆಲ್ಸ್. ಹಾಗಾಗಿ ನಿಮ್ಗೆ ಕಡಿಮೆ ಮೇಕಿಂಗ್ ಚಾರ್ಜ್ಗೆ ಒಂದು ಅತ್ಯುತ್ತಮವಾದ ಆಭರಣಗಳು ಎಲ್ಲಿ ಸಿಗತ್ತೆ ಮೇಡಮ್? ಓಕೆ ಓಕೆ. ಹಾಗಾದ್ರೆ ಫೈನಲ್ ರೇಟ್ ಮ್ಯಾಮ್ ನಿಮ್ದು 7,60,000. 7,60,000. ಹೌದು. ಓಕೆ ಓಕೆ. ಇಷ್ಟ ಆಯ್ತಾ ಈ ಜ್ಯುವೆಲ್ರಿದು ಏನು ಡಿಸೈನ್ಸ್? ಇಷ್ಟ ಆಯ್ತು. ಇಷ್ಟ ಆಯ್ತಾ? ಹಾಗಾದ್ರೆ ವಿಸಿಟ್ ಮಾಡ್ತೀರಿ ಮ್ಯಾಂಗ್ಳೂರ್ ಜ್ಯುವೆಲ್ಸ್ಗೆ? ಆಯ್ತು ಮೇಡಮ್. ಓಕೆ ಮೇಡಮ್, ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಯಾರು ಈ ದಿನದ ಅದೃಷ್ಟವಂತರು ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ನೋಡೋಣ. ಹಾಗೆ ಕರೆ ಮಾಡಿದ್ದಕ್ಕಾಗಿ ನೀವು ಬೇಜಾರಾಗಬೇಕು ಅಂತಾನೂ ಇಲ್ಲ. ಯಾಕಂದ್ರೆ ನಿಮಗೆ ಪ್ರತಿ ಕರೆ ಮಾಡಿದವರಿಗೂ ಕೂಡ ಮ್ಯಾಂಗ್ಳೂರ್ ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನ ಸಿಗೋದಕ್ಕಿದೆ. ಮ್ಯಾಂಗ್ಳೂರ್ ಜ್ಯುವೆಲ್ಸ್ಗೆ ಹೋಗಿ ನೀವು ಈ ಒಂದು ಬಹುಮಾನವನ್ನ ತಗೊಳ್ಬಹುದು. ಎಸ್, ನಾನು ಇನ್ನೊಂದ್ಸಲ ತೋರಿಸ್ತೇನೆ ಮೇಡಮ್. ದಿವ್ಯಾ ಅವರೇ ಮೇಡಮ್ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಮೇಡಮ್. ಓಕೆ, ಜ್ಯುವೆಲ್ರಿಯನ್ನು ಇನ್ನೊಂದ್ಸಲ ಒಂದು ಎಕ್ಸ್ಪ್ಲೇನ್ ಮಾಡಿ, ಯಾಕಂದರೆ ಗ್ರಾಹಕರಿಗೆ ಗೊತ್ತಾಗಲಿ ಇದರ ಡಿಟೇಲ್ ಅಂತ. ಕೆಲವರು ಕಾರ್ಯಕ್ರಮದ ಆರಂಭದಲ್ಲಿ ನೋಡಿರೋದಿಲ್ಲ. ಹಾಗಾಗಿ ಮೇಡಮ್ ಈ ಡಿಸೈನ್ ಏನಿದೆ ಇದು ರಾಯಲ್ ನಕ್ಷಿ ಡಿಸೈನ್ ಅಂತ ಹೇಳ್ತಾರೆ, ಅಂದ್ರೆ ಆಂಟಿಕ್ ಡಿಸೈನ್. ಇದು ಪ್ಯೂರ್ಲಿ ಹ್ಯಾಂಡ್ ಕ್ರಾಫ್ಟೆಡ್ ಆಗಿದೆ. ಓಕೆ. ಇದ್ರಲ್ಲಿ ನೀವು ನೋಡ್ಬೋದು ನ್ಯಾಚುರಲ್ ಎಮರಾಲ್ಡ್ ಅಂದ್ರೆ ರಷ್ಯನ್ ಎಮರಾಲ್ಡ್ ಇದೆ, ಡ್ಯಾಂಗ್ಲಿಂಗ್ ಆಗಿರುವಂತದ್ದು. ಮತ್ತೆ ಸ್ಟಡೆಡ್ ವಿತ್ ಎಮರಾಲ್ಡ್ ಅಂಡ್ ರೂಬೀಸ್ ಇದೆ, ಎಲ್ಲ ನ್ಯಾಚುರಲ್ ಆಗಿದೆ. ಸೊ ಇದ್ರಲ್ಲಿ ನೀವು ಲಕ್ಷ್ಮಿ ಕೂಡ ನೋಡ್ಬೋದು ಡಿಸೈನ್ ಅಲ್ಲಿ, ಹೇಗೆ ಲಕ್ಷ್ಮಿ ಹೇಗೆ ಕಾಣ್ತಿದೆ ಅಂತ. ಮೋಲ್ಡ್ ಆಗಿದೆ. ಹೌದು. ಮತ್ತೆ ಏನಂದ್ರೆ ಎಷ್ಟು ಬ್ರಾಡ್ ಆಗಿದೆ ಅಂತ ಕೂಡ ನೀವು ನೋಡ್ಬೋದು ಡಿಸೈನ್ ಅಲ್ಲಿ. ಮದುವೆ ಈ ತರ ಶುಭ ದಿನಗಳಿಗೆ ಹೇಳಿ ಮಾಡಿಸಿದಂತಹ ಜ್ಯುವೆಲ್ರಿ. ಯಾಕಂದ್ರೆ ಒಂದು ಜ್ಯುವೆಲ್ರಿ ಹಾಕಿದ್ರು ಕೂಡ ಒಂದು ರಿಚ್ ಲುಕ್ ಕಾಣಿಸುತ್ತೆ ಅಂತ. ಓಕೆ ಓಕೆ. ನಮ್ಮ ಮಂಗಳೂರು ಜ್ಯುವೆಲ್ಸ್ ಗ್ರಾಹಕರಿಗಾಗಿ ಗ್ರಾಹಕರಿಗೋಸ್ಕರ ಅನ್ನುವಂತಹ ಒಂದು ಧ್ಯೇಯವನ್ನು ಇಟ್ಕೊಂಡು ಗ್ರಾಹಕರ ಗುಣಮಟ್ಟದ ಸೇವೆಯನ್ನು ನೀಡುವಂತಹ ಒಂದು ಮಂಗಳೂರು ಜ್ಯುವೆಲ್ಸ್ ಒಂದು ಗ್ರಾಹಕರಿಗೆ ಹತ್ತಿರವಾಗ್ತಾ ಇದೆ. ಆ ಮುಖ್ಯವಾಗಿ ಇವತ್ತೊಂದು ಈ ರೀತಿಯ ನೇರ ಪ್ರಸಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ. ಎಸ್, ಇದೀಗ ಇನ್ನೊಬ್ರು ಕಾಲರ್ ಕಾಯ್ತಾ ಇದ್ದಾರೆ, ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಹಲೋ ಹಲೋ. ಮೇಡಮ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ಹಲೋ ಮೇಡಮ್ ನಾವು ಮಂಗಳೂರಿಂದ. ಮಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ? ತುಂಬಾ ಜನ ಮಂಗಳೂರಿಂದ ಕರೆ ಮಾಡ್ತಾ ಇದ್ದಾರೆ. ಮಂಗಳೂರು ಜ್ವೆಲ್ಸ್ ಮಂಗಳೂರಿನವರೆಗೂ ಕೂಡ ರೀಚ್ ಆಗಿದೆ ಅನ್ನೋ ಖುಷಿ ಮಂಗಳೂರು ಅಳಪೆಯಿಂದ, ಮಂಗಳೂರು ಅಳಪೆಯಿಂದ. ಓಕೆ 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 ಮ್ಯಾಮ್. ನಿಮ್ಮ ಹೆಸರು? ವೇದ 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 ಪುರುಷೋತ್ತಮ. ವೇದ ಪುರುಷೋತ್ತಮ್. ಓಕೆ ಮೇಡಮ್, ಕರೆ ಮಾಡಿದ್ದೀರಾ. ಈ ಜ್ಯುವೆಲ್ಲರಿಯನ್ನು ನೀವು ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ. ಡಿಟೇಲ್ ಆಗಿ ನೋಡಿದ್ರಾ ಮ್ಯಾಮ್? ಸ್ವಲ್ಪ ನೋಡಿದೆ ಮೇಡಮ್, ನೋಡಿದೆ. ಸ್ವಲ್ಪ ನೋಡಿದ್ರಾ? ಹೆಣ್ಮಕ್ಳು ಸ್ವಲ್ಪ ನೋಡಲ್ಲ ಅಲ್ಲ ಮ್ಯಾಮ್? ಹೇಳಿ ಮ್ಯಾಮ್. ಅದ್ರ ರೇಟ್ 4,80,000 ಇರ್ಬೋದು ಮ್ಯಾಮ್. ಒಂದು 32 ಗ್ರಾಮು, 32.5 ಗ್ರಾಮ್. 32.5 ಗ್ರಾಮ್ ಇರ್ಬೋದು ಅಂತ ಹೇಳ್ತೀರಾ? 32.5 ಗ್ರಾಮು ಮೇಡಮ್. ಅದು ಅದೇ 4,80,000 ಸಮಥಿಂಗ್. 4,80,000. ಹೌದೌದು ಮೇಡಮ್. 4,80,000 ಇರ್ಬೋದು ಇದರ ಬೆಲೆ ಅನ್ನುವಂಥದ್ದು ನೀವು ಗೆಸ್ ಮಾಡಿರುವಂಥದ್ದು. ನಂಗೆ ಕೇಳ್ತಿಲ್ಲ ಮೇಡಮ್. 4,80,000 4,80,000 ನೀವು ಗೆಸ್ ಮಾಡಿರುವಂತ ರೇಟ್? ಹೌದು ಮೇಡಮ್, ಹೌದೌದು. ಓಕೆ ಓಕೆ ಓಕೆ. ಡಿಸೈನ್ ಇಷ್ಟ ಆಯ್ತಾ ಮೇಡಮ್ ನಿಮಗೆ? ಹಲೋ ಹಲೋ ಹಲೋ. ಓಕೆ 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 ಓಕೆ. ಆಭರಣ ಇಷ್ಟ ಆಯ್ತಾ? ಈ ಗೋಲ್ಡ್ ಇಷ್ಟ ಆಯ್ತಾ ನಿಮಗೆ? ಒಳ್ಳೆ ಇದೆ, ಪ್ಯಾಟರ್ನ್ ಒಳ್ಳೆ ಇದೆ. ಓಕೆ ಓಕೆ ಓಕೆ. ಮಂಗಳೂರಲ್ಲೇ ತಗೊಳ್ತಾ ಇದ್ರಾ ಇಷ್ಟು? ಏನೋ ನಿಮಗೆ ಬೇಕಾಗಿರೋ ನಾವು ಮಂಗಳೂರು ಕಡೆ ಅವರಲ್ಲ. ಓಕೆ ಓಕೆ ಓಕೆ. ಮಂಗಳೂರು ಜ್ಯುವೆಲ್ಸ್ ಗೆ ಬರ್ತೀರಿ? ಒಳ್ಳೆ ಡಿಸೈನ್ ಎಲ್ಲ ಉಂಟು. ಓಕೆ, ವಿಸಿಟ್ ಮಾಡಿ ಮ್ಯಾಮ್ ಮಂಗಳೂರು ಜ್ಯುವೆಲ್ಸ್ ಗೆ. ಇಲ್ಲ ಮೇಡಮ್, ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇಲ್ವಾ? ವಾಯ್ಸ್ ಕೇಳಿಸ್ತಾ ಇಲ್ಲ. ಓಕೆ ಓಕೆ. 4,80,000 ನಿಮ್ಮ ಬೆಲೆಯನ್ನ ನಾವು ಲಾಕ್ ಮಾಡಿರ್ತೀವಿ. ಕಾರ್ಯಕ್ರಮ ಕೊನೆವರೆಗೂ ನೋಡಿ ಮ್ಯಾಮ್. ಯಾರು ಅದೃಷ್ಟವಂತರು, ಯಾರು ನಿಖರವಾದ ಬೆಲೆಯನ್ನ ಹೇಳಿದ್ದಾರೆ, ಯಾರು ಸಮೀಪವಾದಂತ ಬೆಲೆಯನ್ನ ಹೇಳಿದ್ದಾರೆ ಅನ್ನುವಂಥದ್ದು ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ಈ ದಿನದ ಅದೃಷ್ಟವಂತರು ಅಂತ ನೋಡೋಣ. ಥ್ಯಾಂಕ್ ಯು ಮೇಡಮ್, ಮಂಗಳೂರಿಂದ ಕರೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮಂಗಳೂರಿಂದ, ಯಾಕಂದರೆ ಮಂಗಳೂರು ಜ್ಯುವೆಲ್ಸ್ ಅಂತ ಹೇಳ್ಕೊಂಡೆಲ್ಲ ಮಂಗಳೂರು ಕಡೆಯವರು ತುಂಬ ಕರೆ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಮ್ಮ ಪುತ್ತೂರಿನ ಒಂದು ವಾಹಿನಿಯಿಂದ ಆದರೂ ಕೂಡ ಮಂಗಳೂರಿನವರು, ಸುಳ್ಯದವರೆಲ್ಲ ಕರೆ ಮಾಡ್ತಾ ಇದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟೊಂದು ಗೌರವ ಕೊಟ್ಟು ನೀವು ಕರೆಯನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮನ್ನು ಕೂಡ ನಮ್ಮ ಏನು ಮಂಗಳೂರು ಜ್ಯುವೆಲ್ಸ್ ಅವರು ನಿರಾಶೆ ಮಾಡಿಸೋದೇ ಇಲ್ಲ. ಯಾಕಂದರೆ ಕರೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದ ಬಹುಮಾನ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಸಿಗ್ತಾ ಇದೆ. ಹಾಗಾಗಿ ಕರೆ ಮಾಡಿದವರು ಯಾರೂ ಕೂಡ ನಿಖರವಾದ ಬೆಲೆ ಹೇಳಲಿಲ್ಲ ಅಂತ ಬೇಜಾರಾಗಬೇಡಿ, ನಿಮಗೂ ಕೂಡ ವಿಶೇಷವಾದ ಬಹುಮಾನ ಇದೆ. ಎಸ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ಇದು ಪವನ್ ಅಂತ ಮಾತಾಡ್ತಿರೋದು ಬ್ಯಾಂಗ್ಳೂರಿಂದ. ಪವನ್, ಓಕೆ, ಬೆಂಗಳೂರಿಂದ? ಹೌದು ಮೇಡಮ್. ಓ, ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಸೂಪರ್ ಸರ್, ನಮಗೆ ತುಂಬ ಖುಷಿ ಅನಿಸ್ತಾ ಇದೆ ನಮ್ಮ ರಾಜಧಾನಿಯಿಂದ ಕರೆ ಬರ್ತಾ ಇದೆ ಅಂತ. ಎಸ್, ಮಂಗಳೂರು ಜ್ಯುವೆಲ್ಸ್ನವರು 31 ವರ್ಷಗಳಿಂದ ಬ್ಯಾಂಗ್ಳೂರಲ್ಲಿ ದೊಡ್ಡ ಹೆಸರನ್ನೇ ಮಾಡಿರುವಂಥವ್ರು. ಹಲೋ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಕೇಳಿಸ್ತೀವಿ. ಓಕೆ ಓಕೆ ಓಕೆ. ಮಂಗಳೂರು ಜ್ಯುವೆಲ್ಸ್ ಬ್ಯಾಂಗ್ಳೂರಲ್ಲಿ ಇದೆಯಲ್ಲ, ಹೋಗಿದ್ದೀರಾ ಸರ್ ಅಲ್ಲಿಗೆ? ಇಲ್ಲ ಮೇಡಮ್, ಇಲ್ಲಿ ವಿಸಿಟ್ ಮಾಡಿಲ್ಲ, ಮಾಡ್ತೇವೆ. ವಿಸಿಟ್ ಮಾಡಿಲ್ಲ, ಖಂಡಿತವಾಗ್ಲೂ ವಿಸಿಟ್ ಮಾಡಿ ಸರ್. ನಿಮಗೂ ತುಂಬಾ ಶಾಕ್ ಆಗುವಂತ ರೇಟಲ್ಲಿ ಒಳ್ಳೊಳ್ಳೆ ಆಭರಣಗಳು ನಿಮಗೆ ಸಿಗುತ್ತೆ. ಎಸ್, ಇದೀಗ ಅವರು ಪುತ್ತೂರಿಗೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ, ಹಾಗಾಗಿ ಗ್ರಾಹಕರಿಗೆ ವಿಶೇಷವಾದ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಎಸ್, ಇವತ್ತಿನ ಒಂದು ಆಭರಣವನ್ನ ನೋಡಿದ್ರ ಸರ್ ನೀವು? ಇವತ್ತಿನ ಗೋಲ್ಡ್ ನೋಡಿದ್ರ? ಇವತ್ತಿನ ಗೋಲ್ಡ್ ರೇಟ್ ಗೊತ್ತಾ ಸರ್ ನಿಮಗೆ? 14,500, 14,450 ಇದೆ ಸರ್ ಇವತ್ತು ಗ್ರಾಮಿಗೆ. ಸೊ ಈ ಒಂದು ಆಭರಣದ ಸಂಪೂರ್ಣ ಡಿಸೈನ್ ಅನ್ನ ನೀವು ನೋಡಿರ್ತೀರಿ ಅಂತ ಅನ್ಕೊಳ್ತೀನಿ, ಯಾಕಂದ್ರೆ ನೀವು ಕರೆ ಮಾಡಿದೀರಾ ಅಂತಂದ್ರೆ ಜಾಸ್ತಿ ಗೋಲ್ಡ್ ಪರ್ಚೇಸ್ಗೆ ಹೋಗಿರ್ತೀರಾ ಅಂತ ಅನ್ಕೋತೀನಿ ನಾನು. ನಿಮ್ಗೊಂದು ಐಡಿಯಾಸ್ ಇರುತ್ತೆ ಖಂಡಿತವಾಗ್ಲೂ, ಅಲ್ವಾ ಸರ್? ಎಸ್, ಇವತ್ತಿನ ಈ ಒಂದು ಆಭರಣದ ಬೆಲೆ ಎಷ್ಟಿರ್ಬೋದು ಸರ್, ನೀವು ಗೆಸ್ ಮಾಡೋ ಹಾಗೆ? 5,98,000. 5,98,000. ಹೌದು. ಓಕೆ, ಎಷ್ಟಿರ್ಬೋದು ಗೋಲ್ಡ್ ಸರ್ ಇದರಲ್ಲಿ? ಒಂದು 5 ಗ್ರಾಮ್ ಇರ್ಬೋದಂತ ಅಂದಾಜು. 13 ಗ್ರಾಮ? 35 ಗ್ರಾಮ. ಓಕೆ 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 ಓಕೆ, ಸೂಪರ್. ಓಕೆ, ತಗೊಳ್ತಾ ಇರ್ತೀರಾ ಸರ್ ಗೋಲ್ಡ್? ಹೌದು ಮೇಡಮ್. ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ, ಆದರೆ ತಗೊಳ್ಳೋರ ಸಂಖ್ಯೆ ಏನು ಕಡಿಮೆ ಆಗ್ತಾ ಇಲ್ಲ ಅಲ್ವಾ ಸರ್? ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ. ಹೌದು, ಬೇಕಾಗುವಾಗ ಖಂಡಿತವಾಗ್ಲೂ ತಗೊಳ್ಳೇಬೇಕಾಗುತ್ತೆ. ಹೌದು. ಇಷ್ಟ ಆಯ್ತಾ ಡಿಸೈನ್? ಇಷ್ಟ ಆಯ್ತಾ ನಿಮಗೆ? ಹೌದು ಮೇಡಮ್. ಓಕೆ, ಸೂಪರ್. ನೀವು ಬ್ಯಾಂಗ್ಳೂರಲ್ಲೇ ಇದ್ದೀರಾ, ಯಾಕಂದ್ರೆ ಅಲ್ಲಿ ಒಳ್ಳೆ ಸರ್ವಿಸ್ ಅನ್ನ ಕೊಡ್ತಾ ಇದೆ ಮಂಗಳೂರು ಜ್ಯುವೆಲ್ಸ್. ಒಂದ್ಸಲ ವಿಸಿಟ್ ಮಾಡಿ ಸರ್, ನಿಮ್ಮ ಇಷ್ಟದ ಆಭರಣವನ್ನ ತಗೊಳ್ಳುವಂತ ಸ್ವರ್ಣಾವಕಾಶ ನಿಮಗಿದೆ. ಸೊ ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ ಸರ್. ಯಾರು ಈ ದಿನದ ಅದೃಷ್ಟವಂತರು ಅಂತ ನೋಡೋಣ.
ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿ ಶುಕ್ರವಾರ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ದಯವಿಟ್ಟು ನೀವು ಕರೆ ಮಾಡಿ ಗೆಸ್ ಮಾಡಿ ಪ್ರೈಸ್ ಹೇಳಿ ಸರ್. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮಗೆ. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಓಕೆ ಯಾಕಂದರೆ ಬ್ಯಾಂಗ್ಳೂರಿಂದ ಕಾಲ್ ಮಾಡಿದ್ದಾರೆ ಅಂತಂದರೆ ವೆರಿ ಸರ್ಪ್ರೈಸ್ ಕಾಲ್ ಇದು. ಯಾಕಂದರೆ ಅಷ್ಟು ಜನರಿಗೆ ಅದಿಷ್ಟು ಬೇಗ ರೀಚ್ ಆಗಿದೆ ಅನ್ನೋ ಖುಷಿ. ಯಾಕಂದರೆ ಇದು ಮೊದಲ ಸಂಚಿಕೆ ಕೂಡ ಹೌದು. ಸೊ ಎಲ್ಲ ಕರೆ ಮಾಡಿರುವಂತಹ ಗ್ರಾಹಕರಿಗೆ ನಾವು ಪ್ರೀತಿಯ ಸ್ವಾಗತವನ್ನು ಹೇಳ್ತೀವಿ. ಪ್ರತಿ ಶುಕ್ರವಾರ ಕೂಡ ಇದು ಸಂಜೆ 6 ಗಂಟೆಗೆ ನೇರ ಪ್ರಸಾರ ಆಗುತ್ತೆ. ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಅನ್ನುವಂತಹ ಕಾರ್ಯಕ್ರಮ. ನಿಮ್ಮ ಅದೃಷ್ಟ ಪರೀಕ್ಷೆಗೆ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಸಂಖ್ಯೆ 8147916465 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಈ ಒಂದು ನಾವು ತೋರಿಸ್ತಾ ಇರುವಂತಹ ಆಭರಣದ ನಿಖರವಾದಂತಹ ಬೆಲೆಯನ್ನ ಗೆಸ್ ಮಾಡಿ ಹೇಳಿದ್ರೆ ನೀವು ಈ ದಿನದ ಅದೃಷ್ಟವಂತರಾಗುವಂತಹ ಅವಕಾಶ ಇದೆ. ಎಸ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಹಲೋ, ನಮಸ್ತೆ. ಹಲೋ, ಪ್ರತಿಮಾ ಅವರು ತೊಕ್ಕೋಟಿಂದ ಕರೆ ಮಾಡಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮಗೆ ಪುತ್ತೂರಿಗಿಂತಲೂ ಜಾಸ್ತಿ ಬೇರೆ ಕಡೆಯ ಕರೆಗಳು ಬರ್ತಾ ಇದೆ. ನಿಜವಾಗ್ಲೂ ತುಂಬಾ ಖುಷಿ ಅನಿಸ್ತಾ ಇದೆ. ಎಸ್ ಮೇಡಮ್, ಮಾತಾಡಿ. ಮೇಡಮ್ 4,30,30,000. ಓಕೆ, ಪ್ರತಿಮಾ ಅವರು ತೊಕ್ಕೋಟಿಂದ ಕರೆ ಮಾಡ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಸುದ್ದಿಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಮೇಡಮ್. ಮೊದಲಾಗಿ ಖುಷಿ ಆಯ್ತು ನಿಮ್ಮ ಕರೆ. ಓಕೆ, ಎಷ್ಟಿರ್ಬೋದು ಸರ್ ಮೇಡಮ್ ಗೋಲ್ಡ್ ಇದರಲ್ಲಿ? ಚಿನ್ನ 30 ಗ್ರಾಮ್ ಇರ್ಬೋದು ಮೇಡಮ್. 30 ಗ್ರಾಮ್ ಇರ್ಬೋದು. 4,30,000 ಇರ್ಬೋದಾ? 4,30,000 ಇರ್ಬೋದು ಅಂತನಾ? ಒಂದು ಮೇಕಿಂಗ್ ಚಾರ್ಜ್ ಎಷ್ಟಿರ್ಬೋದು ಮ್ಯಾಮ್ ಇದಕ್ಕೆ? ಬೇರೆ ಕಡೆ ನೀವು ಗೋಲ್ಡ್ ತಗೊಳ್ತೀರಲ್ವಾ, ಈ ತರದ ಒಂದು ನೆಕ್ಲೆಸ್ ತಗೊಂಡ್ರೆ ಅಲ್ಲಿ ಎಷ್ಟಿರುತ್ತೆ ಮೇಕಿಂಗ್ ಚಾರ್ಜ್ ಮ್ಯಾಮ್? ನೀವು ಎಷ್ಟು ಕೊಟ್ಟಿರ್ತೀರಾ? ಹಲೋ ಹಲೋ ಹಲೋ, ಕೇಳಿಸ್ತಿದೆ ಮೇಡಮ್? ನಾನು ಕೇಳ್ತಾ ಇದೆ ಮೇಡಮ್. ಈಗ ಈ ತರದ ಒಂದು ಜ್ಯುವೆಲ್ರಿ ನೀವು ತಗೊಂಡ್ರೆ ಬೇರೆ ಕಡೆ, ಅಂದ್ರೆ ಬೇರೆ ಈ ಮೊದಲು ತಗೊಂಡಿರ್ತೀರಾ ನೀವು ಬೇರೆ? ಹೌದು. ಹೇಳಿ, ತಕೊಳ್ಳಿಲ್ಲ ಅಂತದ್ದು. ಎಷ್ಟಿರುತ್ತೆ ಅಂದಾಜು? ಅಂದಾಜು ಎಷ್ಟಿರುತ್ತೆ? ನೀವು ಎಷ್ಟು ಕೊಟ್ಟಿರ್ತೀರಾ ಮೇಕಿಂಗ್ ಚಾರ್ಜ್ ನ? ಮೇಕಿಂಗ್ ಚಾರ್ಜ್ 20% ಕೊಟ್ಟಿರ್ತೀರಾ? ಓಕೆ. ಯಾಕಂದ್ರೆ ನಮ್ಗೆ ಆಭರಣ ತಗೊಳ್ಳುವಾಗ ಮೇಕಿಂಗ್ ಚಾರ್ಜ್ ನೋಡಿನೇ ತುಂಬಾ ಬೇಜಾರಾಗತ್ತಲ್ವಾ ಯಾವಾಗ್ಲೂ? ಹೌದು ಮೇಡಮ್, ಹೌದು. ಎಷ್ಟು ಇಷ್ಟ ಆದ್ರೂ ಕೂಡ ಮತ್ತೆ ಏನ್ ಬಿಲ್ ಅಲ್ಲಿ ನೋಡ್ತೀವಲ್ಲ ಮೇಕಿಂಗ್ ಚಾರ್ಜ್, ಅದು ನಮ್ಮನ್ನ ಸ್ವಲ್ಪ ಡಿಸಪಾಯಿಂಟ್ ಮಾಡುತ್ತೆ. ಬಟ್ ನಮ್ಮನ್ನ ಆತರ ಡಿಸಪಾಯಿಂಟ್ ಮಾಡಲ್ಲ ನಮ್ಮ ಮ್ಯಾಂಗ್ಳೂರ್ ಜ್ಯುವೆಲ್ಸ್. ಯಾಕಂದ್ರೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ ಅಲ್ಲಿ ನಿಮಗೆ ಉತ್ತಮ ವಿನ್ಯಾಸದ ಆಭರಣವನ್ನ ನಮ್ಮ ಮಂಗಳೂರು ಜ್ಯುವೆಲ್ಸ್ ಕೊಡುತ್ತೆ. ಸೊ ವಿಸಿಟ್ ಮಾಡಿ, ತುಂಬಾ ಲೈಟ್ ವೇಟ್ ಜ್ಯುವೆಲ್ರಿಗಳು ಒಳ್ಳೆ ವಿನ್ಯಾಸದಲ್ಲಿ ನಿಮಗೆ ಸಿಗುತ್ತೆ ಮೇಡಮ್. ಹಾಗೆ ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಯಾರು ಈ ದಿನದ ಅದೃಷ್ಟಶಾಲಿಗಳು ಅಂತ ನೋಡೋಣ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರತಿ ಶುಕ್ರವಾರ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಕರೆ ಮಾಡ್ತಾ ಇರಿ, ನಿಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಎಸ್, ಮಂಗಳೂರು ಕಡೆಯಿಂದ ಕರೆಗಳು ಬರ್ತಾ ಇದೆ, ಬ್ಯಾಂಗ್ಳೂರು ಕಡೆಯಿಂದ ಕರೆಗಳು ಬರ್ತಾ ಇದೆ. ಅದರ ಜೊತೆಗೆ ಮ್ಯಾಂಗ್ಳೂರ್ ಜ್ಯುವೆಲ್ಸ್ ಯಾವ ಒಂದು ಕರೆ ಮಾಡಿದಂತಹ ಯಾವ ವೀಕ್ಷಕರಿಗೂ ಕೂಡ ಬೇಜಾರಾಗಬಾರ್ದು ಅಂತ ಪ್ರತಿಯೊಬ್ಬರು ಯಾರೆಲ್ಲ ಕರೆಯನ್ನ ಮಾಡಿರ್ತಾರೋ ಅವ್ರಿಗೊಂದು ಗೌರವವನ್ನು ಸಮರ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷವಾದ ಬಹುಮಾನವನ್ನು ಪ್ರತಿಯೊಬ್ಬರು ಕರೆ ಮಾಡಿದವರಿಗೂ ಕೊಡ್ತಾ ಇದ್ದಾರೆ. ಇದು ಇನ್ನೊಂದು ವಿಶೇಷತೆ ಮಂಗಳೂರು ಜ್ಯುವೆಲ್ಸ್ನ. ಹಾಗೆ ಈ ದಿನದ ಅದೃಷ್ಟಶಾಲಿಗಳು ಯಾರಿದ್ದಾರೋ ನೀವು ಗೆಸ್ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅಂತಹ ಒಂದು ಅದ್ಭುತ ಬಹುಮಾನ ನಿಮಗೆ ಸಿಗೋದಕ್ಕೆ ಸಾಧ್ಯ ಇದೆ. ಎಸ್ ಮೇಡಮ್, ಮಾತನಾಡ್ತಾ ಹೋಗೋಣ. ಎಸ್, ಕರೆಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಹಾಗಾಗಿ ನಮಗೆ ಇನ್ನೂ ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ಮಾತನಾಡೋದಕ್ಕೆ ಆಗ್ತಾ ಇಲ್ಲ. ಓಕೆ, ಬಟ್ ನನಗೀಗ ಯಾಕಂದರೆ ಕೆಲವು ಗ್ರಾಹಕರಿಗೆ ಇರುತ್ತೆ, ಏನೋ ಗೋಲ್ಡ್ ತಗೋಬೇಕು ಅಂತಂದ್ರೆ ಒಂದೇ ಸಮನೆ ಹೋಗಿ ತಗೊಳಕ್ಕಾಗಲ್ಲ. ಸೊ ಯಾವ ರೀತಿಯ ಗೋಲ್ಡ್ ಸ್ಕೀಮ್ಗಳಿದೆ ಮಂಗಳೂರು ಜ್ಯುವೆಲ್ಸಲ್ಲಿ? ನಮ್ಮಲ್ಲಿ ಮ್ಯಾಮ್ ಒಳ್ಳೊಳ್ಳೆ ಸ್ಕೀಮ್ಸ್ ಇದೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆ ತರ ಇದೆ. ನಮ್ದು ಏನಂದ್ರೆ ನಮ್ದು ಡಿಜಿ ಗೋಲ್ಡ್. ಅಂದ್ರೆ ಗ್ರಾಹಕರು ಏನಂದ್ರೆ ಶಾಪ್ ವಿಸಿಟ್ ಮಾಡ್ಬೇಕು ಅಂತಿಲ್ಲ, ತಮ್ಮದೇ ಮೊಬೈಲ್ ಅಲ್ಲಿ ಮಾಡ್ಕೊಳ್ಬಹುದು. ಅದನ್ನ ಏನಂದ್ರೆ ನಮ್ದು ಆಪ್ ಇದೆ, ಅದರಲ್ಲಿ ನೀವೇ ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಮಿನಿಮಮ್ 500 ಇಂದ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಓಕೆ ಓಕೆ. ಅಂದ್ರೆ ನೀವು ಮೊಬೈಲ್ ಅಲ್ಲೇ ಸೇವಿಂಗ್ಸ್ ಅನ್ನ ಮಾಡ್ಕೋಬಹುದು, ಮ್ಯಾಂಗ್ಳೂರ್ ಜ್ಯುವೆಲ್ಸ್ಗೆ ವಿಸಿಟ್ ಮಾಡದೇನೆ ಮ್ಯಾಂಗ್ಳೂರ್ ಜ್ಯುವೆಲ್ಸ್ ಅಲ್ಲಿ ಹೂಡಿಕೆಯನ್ನ ಮಾಡ್ಕೋಬಹುದು ಅಂತ ಹೇಳ್ತೀರಾ? ಎಸ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ಕಡಬದಿಂದ ಅನನ್ಯ ಅವರು ಕಾಲ್ ಮಾಡಿದ್ದಾರೆ. ಹಲೋ ಹಲೋ. ಮೇಡಮ್ ನಮಸ್ತೆ. ಹಲೋ ಹಲೋ, ಕೇಳಿಸ್ತಿದ್ಯಾ ಮೇಡಮ್ ನನ್ನ ವಾಯ್ಸ್? ಕೇಳ್ತಿದೆ. ಓಕೆ ಓಕೆ. ಅನನ್ಯ ಅವರು ಕಡಬದಿಂದ ಕರೆ ಮಾಡ್ತಾ ಇದ್ದೀರಿ? ಹೌದು. ಓಕೆ ಓಕೆ. ಕಾರ್ಯಕ್ರಮ ಆರಂಭದಿಂದ ನೋಡ್ತಾ ಇದ್ದೀರಾ ಮೇಡಮ್? ಹೌದು ಹೌದು. ನೋಡಿದ್ರಾ? ಯಾಕಂದ್ರೆ ನಿಮ್ಗೆ ಈ ಒಂದು ನಾವೇನು ಡಿಸ್ಪ್ಲೇ ಮಾಡ್ತಾ ಇದೀವಲ್ಲ, ಈ ಆಭರಣದ ಸಂಪೂರ್ಣ ಡೀಟೇಲ್ಸ್ ಅನ್ನ ನಮ್ಮ ಮಂಗಳೂರು ಜ್ಯುವೆಲ್ಸ್ ನ ಎಕ್ಸಿಕ್ಯೂಟಿವ್ ದಿವ್ಯಾ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಡೀಟೇಲ್ಸ್ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ಹೌದೌದು, ಸಿಕ್ಕಿದೆ. ಇಷ್ಟ ಆಯ್ತಾ ಡಿಸೈನ್? ಹಲೋ ಹಲೋ, ಈ ಜ್ಯುವೆಲ್ರಿ ಡಿಸೈನ್ ಇಷ್ಟ ಆಯ್ತಾ ಮೇಡಮ್ ನಿಮ್ಗೆ? ಇಷ್ಟ ಆಯ್ತು. ಇಷ್ಟ ಆಯ್ತಾ? ಈ ತರದ್ದು ನೆಕ್ಲೆಸ್ ಅನ್ನ ತಗೊಂಡಿರ್ತೀರಾ ನೀವು? ಈ ಮೊದಲು ತಗೊಂಡಿದ್ದೀರಾ? ಇಲ್ಲ ತಗೊಂಡಿಲ್ಲ. ಓಕೆ ಓಕೆ ಓಕೆ. ಅಂತೂ ತುಂಬಾ ಚೆನ್ನಾಗಿದೆ ಡಿಸೈನ್ ಅಲ್ವಾ ಮ್ಯಾಮ್?
ಯಾ ಹೌದು. ಓಕೆ ಓಕೆ, ಗೆಸ್ ಮಾಡಿ ಮ್ಯಾಮ್, ಎಷ್ಟಿರ್ಬೋದು ಗೋಲ್ಡ್ ಇದರಲ್ಲಿ? 5,45,000. 5,45,000 ಅಂತ ಹೇಳ್ತಾ ಇದ್ದೀರಾ? ಹಾ. ಓಕೆ ಓಕೆ ಓಕೆ, ಎಷ್ಟು ಗೋಲ್ಡ್ ಇರ್ಬೋದು ಅಂತ ಅನ್ಸುತ್ತೆ? ಹಲೋ 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 ಮೇಡಮ್, ಕೇಳಿಸ್ತಿದ್ಯಾ? ಕೇಳ್ತಿದೆ, ಗೋಲ್ಡ್ ಕೇಳ್ತಿದೆ. ಎಷ್ಟಿರ್ಬೋದು ಇದರಲ್ಲಿ? 30 ಗ್ರಾಮ್, 32 ಗ್ರಾಮ್. 32 ಗ್ರಾಮ್ ಇದೆ ಅಂತ ಹೇಳ್ತೀರಾ? ಯಾ. ಓಕೆ ಓಕೆ ಓಕೆ, ಇದು ಹ್ಯಾಂಡ್ ಮೇಡ್ ಡಿಸೈನ್ ಮ್ಯಾಮ್. ಓಕೆ ಓಕೆ ಓಕೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ಓಕೆ, ಹೌದು. ಮೇಕಿಂಗ್ ಚಾರ್ಜ್ ಕೂಡ ತುಂಬ ಕಡಿಮೆ ಇದೆ. ನೀವು ಜ್ಯುವೆಲ್ರಿನ ತಗೊಳ್ಬೇಕಾದ್ರೆ ಎಷ್ಟಿರುತ್ತೆ ಮ್ಯಾಮ್? ನೀವು ಎಷ್ಟು ಮೇಕಿಂಗ್ ಚಾರ್ಜನ್ನು ಕೊಟ್ಟಿರ್ತೀರಾ ಬೇರೆ ಕಡೆ? ಹಲೋ 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 ಹಾ ಹಾ ಹೇಳಿ. ಹಲೋ ಮೇಡಮ್, ಹಲೋ ಕೇಳಿಸ್ತಿದ್ಯಾ? ಓಕೆ ಓಕೆ, ನಿಮ್ಮ ಫೈನಲ್ ರೇಟ್ ಇನ್ನೊಂದ್ಸಲ ಹೇಳಿ ಮ್ಯಾಮ್. 5,45,000. 5,45,000 ಪಕ್ಕ? ಹಾ. ಓಕೆ ಓಕೆ ಮೇಡಮ್, ನೀವು ಈ ಥರದ ಜ್ಯುವೆಲ್ರಿಯನ್ನು ತಗೊಂಡಾಗ ಬೇರೆ ಆಭರಣ ಬಳಿಗೆಯಿಂದ ತಗೊಂಡಿರ್ತೀರಲ್ವಾ, ಈ ಮೊದಲು ಎಷ್ಟು ಮೇಕಿಂಗ್ ಚಾರ್ಜನ್ನು ಕೊಟ್ಟಿರ್ತೀರಾ ಸರ್ ಮೇಡಮ್ ನೀವು? 3 ಲಕ್ಷ, 3-4 ಲಕ್ಷ. ಅಲ್ಲ, ಮೇಕಿಂಗ್ ಚಾರ್ಜ್ ಕೇಳ್ತಾ ಇರೋದು ನಾನು, ಯಾಕಂದ್ರೆ ಈ ಡಿಸೈನ್ ಮೇಕಿಂಗ್ ಚಾರ್ಜ್ ಐಡಿಯಾ ಇಲ್ಲ ಮ್ಯಾಮ್ ಆಕ್ಚುಲಿ. ಓಕೆ ಓಕೆ ಓಕೆ, ಅಂತೂ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ನಿಮಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ಗೆ ಇಂಥ ಆಭರಣಗಳು ಸಿಗುತ್ತೆ ಮೇಡಮ್. ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಇಷ್ಟದ ಆಭರಣಗಳನ್ನ ತಗೋಬಹುದು ಇಲ್ಲಿ. ಓಕೆ ಮೇಡಮ್, ಕರೆ ಮಾಡ್ತಾ ಇರಿ. ನೆಕ್ಸ್ಟ್ ಕೂಡ ಈ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿ ಶುಕ್ರವಾರ 6 ಗಂಟೆಯಿಂದ ನಡೀತಾ ಇರುತ್ತೆ. ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ. ಪ್ರತಿ ಬಾರಿ ಕೂಡ ನಿಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡ್ತಾ ಇರಿ ಮೇಡಮ್. ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ ಗೊತ್ತಾಗುತ್ತೆ ಈ ದಿನದ ಅದೃಷ್ಟವಂತರು ಯಾರು ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದ್ದಕ್ಕಾಗಿ. ಕಂಟಿನ್ಯೂಸ್ ಕರೆಗಳು ಬರ್ತಾನೆ ಇದೆ. ಓಕೆ, ಕಾರ್ಯಕ್ರಮ ಮುಗಿಸುವಂತಹ ಹೊತ್ತಾಗಿದೆ. ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ಇನ್ನಷ್ಟು ಡೀಟೇಲನ್ನು ಪಡ್ಕೊಳ್ಳೋದಿತ್ತು, ಆದರೆ ಬೇಜಾರಾಗಬೇಡಿ, ಯಾಕಂದರೆ ಪ್ರತಿ ಶುಕ್ರವಾರ ಕೂಡ 6 ಗಂಟೆಯಿಂದ ನೇರ ಪ್ರಸಾರ ಕಾರ್ಯಕ್ರಮ ನಡೀತಾ ಇರುತ್ತೆ. ನಿಮಗೆ ಇನ್ನಷ್ಟು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೇವೆ. ಸೊ ನಮ್ಮ ಕಾಲರ್ಗಳು ಕೂಡ ಇವತ್ತು ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮಲ್ಲಿ ಸಹಕರಿಸಿದ್ದಾರೆ. ಎಸ್, ಕೊನೆಯ ಕಾಲರ್, ನಾವು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಅದೃಷ್ಟವಂತರು ಯಾರು ಅಂತ ತಿಳ್ಕೊಳ್ಳುವಂಥ ಸಮಯ ಕೂಡ ಹತ್ರ ಆಗ್ತಾ ಇದೆ. ಎಸ್, ಲಾಸ್ಟ್ ಕಾಲರ್ ಯಾರು? ಹಲೋ, ಎಸ್, ಕಟ್ ಆಯಿತು ಅಂತ ಅನ್ನಿಸ್ತಾ ಇದೆ. ಇಟ್ಸ್ ಓಕೆ. ಒಂದು ಫೈನಲ್ ಆಗಿ ಇನ್ನು ಗೋಲ್ಡ್ ಸ್ಕೀಮ್ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದು ಚಿಕ್ಕದಾಗಿ ಒಂದು ಡೀಟೇಲ್ಸನ್ನು ಕೊಡ್ತಾ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ನಿಮಗೆ ಇದರಲ್ಲಿ ಎಷ್ಟು ಗೋಲ್ಡ್ ಇದೆ, ಜೊತೆಗೆ ಈ ಒಂದು ಆಭರಣದ ನಿಖರವಾದ ಬೆಲೆ ಎಷ್ಟು ಅನ್ನೋದನ್ನು ನಾವು ಹೇಳ್ತೀವಿ. ಅದರ ಜೊತೆಗೆ ಈ ದಿನದ ಅದೃಷ್ಟವಂತರು ಯಾರು ಅನ್ನೋದನ್ನು ಕೂಡ ಹೇಳ್ತೀವಿ. ಅಷ್ಟೇ ಅಲ್ಲದೆ ಕರೆ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ವಿಶೇಷವಾದ ಬಹುಮಾನ ಸಿಗೋದಕ್ಕಿದೆ. ಎಸ್, ನಿಮಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ. ಎಸ್ ಮೇಡಮ್, ಹೇಳಿ, ಗೋಲ್ಡ್ ಏನು ಸ್ಕೀಮ್ಗಳಿದೆ? ನೀವೀಗ ಏನು ಮೊಬೈಲಲ್ಲೇ ನಾವು ಸೇವ್ ಮಾಡುವಂತಹ ಡಿಜಿ. ಓಕೆ ಓಕೆ, ನಮ್ದು ಏನಂದ್ರೆ ಆ್ಯಪ್ ಇದೆ ಮ್ಯಾಂಗ್ಳೂರ್ ಜ್ಯುವೆಲ್ಸ್ ಅಂತ. ಅದನ್ನ ಗ್ರಾಹಕರು ಏನಿದ್ದಾರೆ ಅವರೇ ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡಿಕೊಂಡು ಅವರೇ ಸ್ಟಾರ್ಟಿಂಗ್ 500, ಮಿನಿಮಮ್ 500 ಇಂದ ಸ್ಟಾರ್ಟ್ ಮಾಡ್ಕೊಳ್ಬೋದು. ಅಂದ್ರೆ ಇದ್ರಲ್ಲಿ ಏನಂದ್ರೆ ನೀವು ಎಷ್ಟು ಅಮೌಂಟ್ ನಮ್ಮ ಕೈಯಲ್ಲಿ ಏನಿರುತ್ತೆ ಅಮೌಂಟ್ ಕಟ್ ಆಗಿತ್ತು, ಮತ್ತೆ ಕರೆ ಮಾಡ್ತಾ ಇದ್ದಾರೆ. ನೋಡೋಣ, ಮೇ ಬಿ ಅವರೇ ಅದೃಷ್ಟವಂತರು ಆಗಿರ್ಲಿಕ್ಕೂ ಸಾಧ್ಯ ಇದೆ. ಕೊನೆಯ ಕರೆಯನ್ನ ಯಾರು ಮಾಡಿದ್ದಾರೆ, ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಮತ್ತೆ ಮಂಗಳೂರಿಂದ ಕರೆ ಮಾಡ್ತಾ ಇದ್ದಾರೆ ಪ್ರೇಮ ಅವರು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಮಂಗಳೂರಿಂದ ತುಂಬಾ ಕರೆಗಳು ಬಂತು ಮ್ಯಾಮ್. ಕೊನೆಯ ಕರೆ ಕೂಡ ಮಂಗಳೂರಿಂದ ಬರ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ ನೀವು ಕರೆ ಮಾಡ್ತಾ ಇರೋದು. ಎಸ್, ಹೇಳಿ ಮ್ಯಾಮ್, ಈ ಒಂದು ಆಭರಣವನ್ನ ನೋಡಿದ್ರೆ ಮ್ಯಾಮ್? ಗೊತ್ತಿಲ್ಲ ನನಗೆ. 10 ಗ್ರಾಮ್ 1,44,500 ಇರ್ಬೋದು ಮೇಡಮ್. ಒಂದ್ಸಲ ಮತ್ತೆ ರಿಪೀಟ್ ಮಾಡ್ತೀರಾ? ಹಲೋ, 10 ಗ್ರಾಮ್. 10 ಗ್ರಾಮ? ಈ ನೆಕ್ಲೆಸ್ ಬರೀ 10 ಗ್ರಾಮ್ ಇರ್ಬೋದು ಅಂತ ಹೇಳ್ತೀರಾ? ಗೊತ್ತಿಲ್ಲ, ಗೆಸ್ಟ್. 1,44,500 ಅಂತ ಗೆಸ್ಟ್ ಮಾಡಿದೆ. ಎಷ್ಟು ಬೆಲೆ ಎಷ್ಟಿರ್ಬೋದು ಮ್ಯಾಮ್? ಹಲೋ ಹಲೋ, ಹೇಳಿ, ಬೆಲೆ ಎಷ್ಟಿರ್ಬೋದು, ಇದರ ರೇಟ್ ಎಷ್ಟಿರ್ಬೋದು? ಹಲೋ ಹಲೋ, ಎಷ್ಟು ರೇಟ್ ಇರ್ಬೋದು, ಬೆಲೆ ಎಷ್ಟಿರ್ಬೋದು ಇದ್ರದ್ದು? ರೇಂಜ್ ಸಿಗ್ತಾ ಇದ್ವಿ. ಎಂತ ಮೇಡಮ್, ಎಷ್ಟಿರ್ಬೋದು ಇದರ ರೇಟ್ ಎಷ್ಟಿರ್ಬೋದು? 1,44,500. 1,44,500. 1,44,500. 1,44,500. ಓಕೆ 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 ಓಕೆ, ಗೆಸ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮ್ಯಾಮ್. ನೋಡೋಣ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾರು ಅದೃಷ್ಟವಂತರು, ಯಾರು ನಿಖರವಾದ ಬೆಲೆಯನ್ನ ಹೇಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್, ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು. ಮೇಡಮ್ ಏನು ಗೋಲ್ಡ್ ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ರು, ಅದನ್ನು ತಿಳ್ಕೊಂಡು ಆಮೇಲೆ ನಾನು ಇದರ ನಿಖರವಾದ ಬೆಲೆ ಎಷ್ಟು, ಇದರಲ್ಲಿ ಎಷ್ಟು ಚಿನ್ನ ಇದೆ, ಇವೆಲ್ಲದರ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಜೊತೆಗೆ ಅದೃಷ್ಟವಂತರು ಯಾರು ಅನ್ನೋದನ್ನು ತಿಳ್ಕೊಳ್ಳುವಂಥ ಸಮಯ ಕೂಡ ಹತ್ರ ಆಗಿದೆ, ಕಾಯ್ತಾ ಇರಿ. ಎಸ್
ಮ್ಯಾಮ್ ಅವರೇ ಡೌನ್ಲೋಡ್ ಮಾಡಿಕೊಂಡು ಅವರೇ ಸ್ಟಾರ್ಟ್ ಮಾಡ್ಕೊಳ್ಬೋದು. ಅದರಲ್ಲಿ ಏನಂದ್ರೆ 500 ಇಂದ ಸ್ಟಾರ್ಟ್ ಮಾಡಿಕೊಂಡು ಡೈಲಿ ಪೇ ಮಾಡ್ತಾ ಇರ್ಬೋದು. ಅಂದ್ರೆ ಅಮೌಂಟ್ ಇರುವಾಗ ಡೈಲಿ ಪೇ ಮಾಡ್ತಾ ಇರ್ಬೋದು. ಅದರಲ್ಲೇ ರೇಟ್ ಕೂಡ ಇರ್ತದೆ, ಅದನ್ನ ನೋಡ್ಕೊಂಡು ಎಷ್ಟು ಅಮೌಂಟ್ ಆಗ್ತಾರೆ ಅವರೇ ಮಾಡ್ಕೊಳ್ಳುವಂತ ಗೋಲ್ಡ್ ಬರ್ತದೆ. ಹೌದು, ಅದ್ರಲ್ಲಿ ಏನಂದ್ರೆ ಗೋಲ್ಡೇ ಜಮಾ ಆಗ್ತದೆ. ಚಿನ್ನ ಏನಿದೆ ಅವ್ರ ಏನ್ ಅಮೌಂಟ್ ಪೇ ಮಾಡ್ತಾರೆ ಅದ್ರಲ್ಲಿ ಚಿನ್ನನೇ ಜಮಾ ಆಗ್ತಾ ಬರ್ತದೆ ಅವರ ಅಕೌಂಟಿಗೆ. ಮತ್ತೆ ಏನು ಸ್ಟಾರ್ಟ್ ಮಾಡ್ತಾರೆ ಈಗ ಅವರಿಗೆ ಒಂದು ಹೆಲ್ಪ್ ಆಗ್ಲಿ, ಬೆನಿಫಿಟ್ ಸಿಗ್ಬೇಕು ಅಂತ ಹೇಳಿ ವೆಲ್ಕಮ್ ಬೋನಸ್ ಕೂಡ ಕೊಡ್ತಾ ಇದೀವಿ ನಾವು. 500 1000 2000 ಮಾಡಿದ್ರೆ ಅವರಿಗೆ 500 ವೆಲ್ಕಮ್ ಬೋನಸ್ ಆಗಿ ಕೊಡ್ತಾ ಇದ್ದೇವೆ. ಅದು ಕೂಡ ಅವರಿಗೆ ಗೋಲ್ಡ್ ಅಲ್ಲೇ ಜಮಾ ಆಗ್ತದೆ. 10,000 ಸ್ಟಾರ್ಟಿಂಗ್ ಅಲ್ಲಿ 10,000 ಇಂದ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅವರಿಗೆ 1250 ರುಪೀಸ್ ಅದರದ್ದು ಕೂಡ ಗೋಲ್ಡ್ ಜಮಾ ಆಗ್ತದೆ. ಅದು ವೆಲ್ಕಮ್ ಬೋನಸ್ ಆಗಿರ್ತದೆ. ಓಕೆ, ಒಂದು ವಿಶೇಷವಾದ ರೀತಿಯಲ್ಲಿ ಗ್ರಾಹಕರನ್ನು ತಲುಪುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಯಾಕಂದರೆ ಬರೀ ಇಷ್ಟೇ ಅಲ್ಲ ಮ್ಯಾಂಗ್ಳೂರ್ ಜ್ಯುವೆಲ್ಸ್ ಬಗ್ಗೆ ಹೇಳೋದು, ಆಗಲೇ ಹೇಳಿದ್ವಿ ಗ್ರಾಹಕರಿಂದ ಗ್ರಾಹಕರಿಗೋಸ್ಕರ, ಗ್ರಾಹಕರಿಗಾಗಿ ಇಂತಹ ಒಂದು ಧ್ಯೇಯವನ್ನು ಇಟ್ಕೊಂಡು ಮುನ್ನಡೀತಾ ಇರುವಂತಹ ಸಂಸ್ಥೆ ಮ್ಯಾಂಗ್ಳೂರ್ ಜ್ಯುವೆಲ್ಸ್. ಹಾಗಾಗಿ ನೀವು ಮ್ಯಾಂಗ್ಳೂರ್ ಜ್ಯುವೆಲ್ಸ್ಗೆ ಹೋದರೆ ಖಂಡಿತವಾಗ್ಲೂ ಯಾವುದೇ ಗ್ರಾಹಕರಿಗೆ ಮೋಸ ಆಗುವಂತಹ ಸಾಧ್ಯತೆ ಇಲ್ಲ. ಯಾಕಂದರೆ ಗುಣಮಟ್ಟದಲ್ಲಿ ಯಾವತ್ತೂ ನಮ್ಮ ಮಂಗಳೂರು ಜ್ಯುವೆಲ್ಸ್ ರಾಜಿಯನ್ನು ಮಾಡಿಕೊಂಡಿದ್ದೇ ಇಲ್ಲ. ಹಾಗಾಗಿ ಧೈರ್ಯದಿಂದ ನೀವು ಮಂಗಳೂರು ಜ್ಯುವೆಲ್ಸ್ಗೆ ಹೋಗ್ಬೋದು, ನಿಮ್ಮ ಇಷ್ಟದ ಆಭರಣಗಳನ್ನು ಪರ್ಚೇಸ್ ಮಾಡ್ಬೋದು. ಜೊತೆಗೆ ನಿಮಗೆ ಇಷ್ಟವಾದ ಜ್ಯುವೆಲ್ರಿ ಲೈಟ್ ವೆಯ್ಟ್ ಆಗಿ ಕೂಡ ಮಂಗಳೂರು ಜ್ಯುವೆಲ್ಸಲ್ಲಿ ಸಿಗುತ್ತೆ. ಇವತ್ತಿನ ಜ್ಯುವೆಲ್ರಿ ಕೂಡ ಅತ್ಯಂತ ಒಂದು ಅದ್ಭುತವಾದ ವಿನ್ಯಾಸದಿಂದ ಕೂಡಿತ್ತು. ಅದರ ಸಂಪೂರ್ಣ ಡೀಟೇಲ್ಸನ್ನು ನಮಗೆ ಮಂಗಳೂರು ಜ್ಯುವೆಲ್ಸ್ನ ಎಕ್ಸಿಕ್ಯೂಟಿವ್ ದಿವ್ಯಾ ಅವ್ರು ಕೊಟ್ಟಿದ್ದಾರೆ. ನಮಗೂ ಕೂಡ ಇದು ತುಂಬಾ ಇಷ್ಟ ಆಯಿತು ಈ ಜ್ಯುವೆಲ್ರಿ. ಯಾವುದೇ ಶುಭ ಸಮಾರಂಭಗಳಿಗೂ ಒಪ್ಪುವಂತಹ ಜ್ಯುವೆಲ್ರಿ ಇದು. ಈ ಒಂದು ಜ್ಯುವೆಲ್ರಿನ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಮಿಂಚ್ಬೋದು ನಾವು ಕಾರ್ಯಕ್ರಮದಲ್ಲಿ. ಸೊ ಒಂದ್ಸಲ ವಿಸಿಟ್ ಮಾಡಿ ಮಂಗಳೂರು ಜ್ಯುವೆಲ್ಸ್ಗೆ, ನಿಮ್ಮ ಇಷ್ಟದ ಆಭರಣಗಳನ್ನು ಚೂಸ್ ಮಾಡಿ. ಕಡಿಮೆ ದರ ಜೊತೆಗೆ ಕಡಿಮೆ ಮೇಕಿಂಗ್ ಚಾರ್ಜಲ್ಲಿ ನಿಮಗೆ ಸಿಗುತ್ತೆ. ಒಳ್ಳೊಳ್ಳೆ ಗೋಲ್ಡ್ ಸ್ಕೀಮ್ಗಳು ಕೂಡ ಇದೆ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ ನಾವು. ಯಾಕಂದರೆ ಇಷ್ಟೇನು ಕರೆ ಮಾಡಿದ್ದಾರೆ ಗ್ರಾಹಕರು, ಬರೀ ಕರೆ ಮಾಡಿದ ಗ್ರಾಹಕರು ಮಾತ್ರ ಅಲ್ಲ, ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇರುವಂತಹ ಅದೆಷ್ಟೋ ಜನ ನಮ್ಮ ವೀಕ್ಷಕ ಬಾಂಧವರು ಕೂಡ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಎಷ್ಟಿರ್ಬೋದು, ಯಾಕಂದರೆ ಕೆಲವರು ಮೊದಲ ಬಾರಿನೇ ಕರೆ ಮಾಡೋದಿಲ್ಲ, ನೆಕ್ಸ್ಟ್ ಎಪಿಸೋಡ್ಗೆ ಕೂಡ ಕರೆ ಮಾಡೋಣ ಅಂತ ನೋಡ್ತಾ ಕೂತಿರ್ತೀರಿ. ಓಕೆ, ಫೈನ್, ತೊಂದರೆ ಇಲ್ಲ, ಆದರೆ ನೀವು ಕರೆ ಮಾಡ್ತೀರಾ ಅನ್ನುವಂತಹ ವಿಶ್ವಾಸ ನಮಗಿದೆ. ಇವಾಗ ನಮಗೆ ಈ ಹಂತದಲ್ಲಿ ಈ ಒಂದು ನಾವು ಡಿಸ್ಪ್ಲೇ ಮಾಡಿದ್ದೀವೋ ಈ ಜ್ಯುವೆಲ್ರಿಯ ನಿಖರವಾದಂತಹ ಬೆಲೆಯನ್ನು ತಿಳ್ಕೊಳ್ಳುವಂತಹ ಸಮಯ. ಈ ಒಂದು ಈ ಜ್ಯುವೆಲ್ರಿಯ ಒಟ್ಟು ತೂಕ 39.356 ಗ್ರಾಮ್. 40 ಗ್ರಾಮ್ನಷ್ಟು ತೂಕ ಇದೆ ಈ ಒಂದು ಆಭರಣ. ಹಾಗೆ ಒಂದು 8 ಅಂದರೆ ಈ ಒಂದು ಜ್ಯುವೆಲ್ರಿಯ ತೂಕ ಹತ್ತಿರ ಒಂದು 5 ಪವನ್ನಷ್ಟು ಹತ್ತಿರ ಇದೆ. ಹಾಗಾಗಿ ಗ್ರಾಹಕರು ಹತ್ತಿರದ ಬೆಲೆಯನ್ನು ಗೆಸ್ ಮಾಡಿದ್ದಾರೆ. ಇದರ ಮಮತಾ ಸುಮಲತಾ ಪಡೀಲ್ ಅವರು ಸ್ವಲ್ಪ ಹತ್ತಿರದ ಬೆಲೆಯನ್ನು ಗೆಸ್ ಮಾಡಿದ್ದಾರೆ. ಇದರ ನಿಖರವಾದ ಬೆಲೆ ಎಷ್ಟು ಅಂತ ಡಿಸ್ಪ್ಲೇಯಲ್ಲಿ ನಾವು ತೋರಿಸ್ತಾ ಇದ್ದೀವಿ. 7,27,726 ರೂಪಾಯಿಗಳು. ನಾನು ಆಗಲೇ ಹೇಳಿದೆ, ಮೇಕಿಂಗ್ ಚಾರ್ಜ್ ಕೂಡ ಕಡಿಮೆ ಇದೆ. ನಿಮಗೆ ಗೊತ್ತಿರುತ್ತೆ, ಇವತ್ತಿನ ಗ್ರಾಮಿಗೆ 14,450 ರೂಪಾಯಿ ಇದೆ. ಈ ರೇಟಿನ ಪ್ರಕಾರ ಈ ಒಂದು 5 ಪವನಿನ ಈ ಒಂದು ನೆಕ್ಲೆಸ್ಗೆ 7,27,726 ರೂಪಾಯಿಗಳಷ್ಟು ಆಗತ್ತೆ. ಈಗ ಬೇರೆ ಬೇರೆ ಕಡೆಯಿಂದ ಗ್ರಾಹಕರು ಕರೆ ಮಾಡಿ ನಮಗೆ ಬೇರೆ ಬೇರೆ ರೀತಿಯ ಬೆಲೆಯನ್ನು ಹೇಳಿದ್ದಾರೆ. ಅದರಲ್ಲಿ ತೀರಾ ಹತ್ತಿರವಾಗಿರುವಂತಹ ಸಮೀಪವಾದಂತಹ ಬೆಲೆಯನ್ನು ಹೇಳಿರುವವರು ನಮ್ಮ ಪುತ್ತೂರಿನವರು. ಬನ್ನೂರಿಂದ ಸುಮಲತಾ ಅವರು ಕರೆ ಮಾಡಿ 7 ಲಕ್ಷ ರೂಪಾಯಿಗಳು ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಈ ದಿನದ ಅದೃಷ್ಟವಂತರು ನಮ್ಮ ಪುತ್ತೂರಿನ ಸುಮಲತಾ ಅವರು, ಬನ್ನೂರಿನ ಸುಮಲತಾ ಅವರು. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮಗೆ ನಿಮ್ಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಜೊತೆಗೆ ನಿಮಗೆ ಒಂದು ವಿಶೇಷವಾದಂತಹ, ನೀವು ಗೆಸ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಅದ್ಭುತವಾದಂಥ ಬಹುಮಾನ ನಿಮಗೋಸ್ಕರ ಮಂಗಳೂರು ಜ್ಯುವೆಲ್ಸಲ್ಲಿ ಕಾಯ್ತಾ ಇದೆ. ಅದರ ಜೊತೆಗೆ ನಿಮಗೆ ಡಿಸ್ಕೌಂಟ್ ಕೂಪನ್ ಕೂಡ ಸಿಗ್ತಾ ಇದೆ. ದಯವಿಟ್ಟು ಮಂಗಳೂರು ಜ್ಯುವೆಲ್ಸ್ಗೆ ಹೋಗಿ ನೀವು ನಿಮ್ಮ ಬಹುಮಾನವನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಮುಂದಿನ ಬಾರಿ ಕೂಡ ನಿಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿ ಖಂಡಿತವಾಗ್ಲೂ ನೀವು ಅದೃಷ್ಟವಂತರಾಗುವಂತಹ ಅವಕಾಶವನ್ನು ಮಿಸ್ ಮಾಡಬೇಡಿ. ಜೊತೆಗೆ ನಮಗೆ ಕರೆ ಮಾಡಿದಂತಹ ಎಲ್ಲ ಗ್ರಾಹಕರಿಗೂ ನಾನು ಆಗಲೇ ಹೇಳಿದೆ, ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ವಿಶೇಷವಾದ ಬಹುಮಾನ
ಸಿಗೋದಕ್ಕಿದೆ. ಆಗ ಪ್ರತಿಯೊಬ್ಬರು ಕರೆ ಮಾಡಿದಂತಹ ಎಲ್ಲ ವೀಕ್ಷಕರು ಕೂಡ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಿಮಗೆ ಮಂಗಳೂರು ಜುವೆಲ್ಸ್ ಕೊಡ್ತಾ ಇರುವಂತಹ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ. ಮಂಗಳೂರು ಜುವೆಲ್ಸ್ನ ಗ್ರಾಹಕರಾಗುವಂತಹ ಎಲ್ಲ ಲಕ್ಷಣಗಳು ನಿಮ್ಮಲ್ಲೂ ಇದೆ. ಯಾಕಂದರೆ ಇಲ್ಲಿ ಅಂತಹ ಒಂದು ಅದ್ಭುತವಾದ ಆಭರಣಗಳು ನಮಗೆ ಸಿಗುತ್ತೆ. ಉತ್ತಮವಾದ ವಿನ್ಯಾಸದೊಂದಿಗೆ ನಮ್ಮ ಇಷ್ಟದ ಆಭರಣಗಳನ್ನು ಕಡಿಮೆ ಮೇಕಿಂಗ್ ಚಾರ್ಜ್ಗೆ ನಮಗೆ ಪಡ್ಕೊಳ್ಳುವಂತಹ ಸುವರ್ಣಾವಕಾಶ ಇದೆ. ಜೊತೆಗೆ ನಮಗೆ ಮಂಗಳೂರು ಜುವೆಲ್ಸ್ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಕೊಟ್ಟವರು ಅಲ್ಲಿನ ಎಕ್ಸಿಕ್ಯೂಟಿವ್ ಆಗಿರುವಂಥ ದಿವ್ಯಾ ಅವರು. ಮೇಡಮ್, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಯಿಂದ ಈ ಕಾರ್ಯಕ್ರಮ ನೇರ ಪ್ರಸಾರವಾಗುತ್ತೆ. ಸುದ್ದಿ ಯೂಟ್ಯೂಬ್ ಚಾನೆಲ್ ಹಾಗೆ ಫೇಸ್ಬುಕ್ ಪೇಜ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವೀಕ್ಷಕ ಬಾಂಧವರು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಕರೆ ಮಾಡಿ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಎಲ್ಲ ಕರೆ ಮಾಡಿದಂತಹ ನೇರ ಪ್ರಸಾರದಲ್ಲಿ ವೀಕ್ಷಿಸಿದಂತಹ ಎಲ್ಲ ವೀಕ್ಷಕ ಬಾಂಧವರಿಗೂ ಧನ್ಯವಾದಗಳು.